ಅಂತ ಎಲ್ಲ ಗಣ್ಯರಿಗೆ ಸ್ವಾಗತ ಮಾಡ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇವೆ. ವಾರಣಾಸ್ಯಂ ಹೇಮವರ್ಣಂ ಮಂಗಳಾಂಗಂ ಮನೋಹರಂ ಗೌರೀಪುತ್ರಂ ಗಣಶ್ರೇಷ್ಠಂ ವಿಘ್ನರಾಜಂ ನಮಾಮ್ಯಹಂ. ವಿಘ್ನರಾಜಂ ನಮಾಮ್ಯಹಂ. ಈ ಒಂದು ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಶುರು ಮಾಡುವ ಮುಂಚೆ ದೇವರನ್ನು ಸ್ತುತಿ ಮಾಡಿ ಆಯಿತು. ಈಗ ಈ ವೇದಿಕೆಗೆ ಒಂದು ಕಲೆ ಬರಬೇಕಾಗಿದ್ರೆ ಅದರ ಬೆಳಕು ತುಂಬಲೇಬೇಕು. ಆ ಒಂದು ಬೆಳಕು ಹರಿಯುವಂಥ ಒಂದು ಕಾರ್ಯಕ್ರಮಕ್ಕೆ ನಾನು ಪೂರ್ವಕವಾಗಿ ನಮ್ಮ ಗುರುಜಿ ಅಂತ ಹೇಳ್ಬೋದು ರಾಧಾಕೃಷ್ಣ ಶೆಟ್ಟಿ ಅವರನ್ನು ವೇದಿಕೆಗೆ ಬರಮಾಡಿಕೊಳ್ತಿದ್ದೇನೆ. ಒಮ್ಮೆ ಜೋರಾದ ಚಪ್ಪಾಳೆ ಮುಖಾಂತರ ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡಿಕೊಳ್ತಿದ್ದೇನೆ. ಧನ್ಯವಾದಗಳು. ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೆ ಸ್ವಾಗತ ಬಯಸ್ತಾ ನಮ್ಮ ಗುರುಗಳಾದ ಶ್ರೀ ವಿ ಎಲ್ ರೇಗೋರವರನ್ನು ನಾನು ಭಕ್ತಿಪೂರ್ವಕವಾಗಿ ಗೌರವಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಆತ್ಮೀಯ ಇನ್ನೊಬ್ಬರು ಮಿತ್ರರು ಮತ್ತು ನಮ್ಮ ಮಾರ್ಗದರ್ಶಿಗಳಾದ ಶ್ರೀ ಪಿ ಬಿ ಶೆಣೈಯವರು, ಇವರು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ನಿವೃತ್ತ ಅಧಿಕಾರಿ, ಅವರನ್ನು ಕೂಡ ವೇದಿಕೆಗೆ ಆಗಮಿಸ್ತಾ ಇದ್ದೇನೆ. ಇನ್ನು ಮುಂದಿನ ಅತಿಥಿ ನಿಮಗೆಲ್ಲರಿಗೂ ಗೊತ್ತುಂಟವರನ್ನು ನಾನು ಮತ್ತೆ ಇಂಟ್ರಡಕ್ಷನ್ ಮಾಡಬೇಕಂತ ಇಲ್ಲ. ಶ್ರೀ ಮುಸ್ತಫರವರು ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ವಿನಂತಿ. ಈಗ ಅತಿಥಿಗಳನ್ನು ಸ್ವಾಗತಿಸಿ ಆಯಿತು. ಹೆಚ್ಚಿನ ಫಾರ್ಮಾಲಿಟೀಸ್ಗೆ ಹೋಗುವುದಿಲ್ಲ. ಈಗಾಗಲೇ 1 ಗಂಟೆ ತಡ ಆಗಿದೆ. 1 ಗಂಟೆ ಅಲ್ಲ, ಅರ್ಧ ಗಂಟೆ. ಹಾಗಾಗಿ ನಮ್ಮ ಅತಿಥಿಗಳನ್ನು ಪುಷ್ಪಹಾರ ಹಾಕಿ ಫಲಪುಷ್ಪ ನೀಡಿ ಮಲ್ಲಿಗೆ ಹಾರ ಹಾಕಿ ಸ್ವಾಗತಿಸಬೇಕಂತ ನಾನು ಶ್ರೀ ಜಾಯ್ ಅವರಲ್ಲಿ ವಿನಂತಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಆತ್ಮೀಯರು ಮಾರ್ಗದರ್ಶಿಗಳಾದ ಶ್ರೀ ಪಿ ಬಿ ಶೆಣೈಯವರನ್ನು ಶ್ರೀ ಅನಿಲ್ ರವರು ಪುಷ್ಪಹಾರ ಹಾಕಿ ಫಲಪುಷ್ಪ ನೀಡಬೇಕಾಗಿ ವಿನಂತಿಸ್ತೇನೆ. ಮಿತ್ರರು ಶಿಷ್ಯರಾದ ಶ್ರೀ ಮುಸ್ತಫರವರು ಅವರ ಇಂಟ್ರಡಕ್ಷನ್ ಅಗತ್ಯ ಇಲ್ಲ. ನಮ್ಮ ಕುಟೀರದ ಒಂದು ಅವಿಭಾಜ್ಯ ಅಂಗವರು. ಅವರನ್ನು ಸೋಮಶೇಖರವರು ಮಲ್ಲಿಗೆ ಮಾರ ಹಾಕಿ ಫಲಪುಷ್ಪ ನೀಡಿ ಸ್ವಾಗತಿಸುತ್ತಾರೆ. ಕಾರ್ಯಕ್ರಮ ಆರಂಭ ಆಗುವ ಮೊದಲು ಒಂದು ದೀಪ ಬೆಳಗಿ ಅದನ್ನು ಪ್ರಾರಂಭಿಸುವಂತಹ ನಮ್ಮ ಪದ್ಧತಿ ನಮ್ಮ ಭಾರತ ಸಂಪ್ರದಾಯದ ಪ್ರಕಾರ. ಹಾಗೆಯೇ ಈ
ದಯವಿಟ್ಟು ಎಲ್ಲ ಎದ್ದು ನಿಲ್ಲಬೇಕಾಗಿ ವಿನಂತಿ. ಗುರುಗಳಾದ ಶ್ರೀ ವಿ ಎಲ್ ಗುರುವರು ನಮಗೆ ಆಶೀರ್ವಚನ ನೀಡಬೇಕಾಗಿ ವಿನಂತಿ. ಓಂ ನಮಃ ಶಿವಾಯ. ವೇದಿಕೆಯಲ್ಲಿದ್ದ ನಮ್ಮ ಆಪ್ತ ರಾಧಾಕೃಷ್ಣರು, ಶ್ರೀ ಶೆಣೆಯವರು, ಮುಸ್ತಾಫನವರು, ಮತ್ತು ಪ್ರೀತಿಯ ಎಲ್ಲ ಯೋಗ ಬಂಧುಗಳು, ಎಲ್ಲರಿಗೂ ತುಂಬು ಹೃದಯದ ಅಭಿನಂದನೆಗಳು. ವಿಶೇಷವಾದ ದಿವಸ ಇವತ್ತು. ಯೋಗ 10ನೇ ದಶವರ್ಷದ ಸಂಭ್ರಮ. ನಿನ್ನೆ ಪೂರ ಭೂಲೋಕದಲ್ಲಿ ಟೈಮ್ಸ್ ಸ್ಕ್ವೇರ್ನಿಂದ ಹಿಡಿದು ಸಿಡ್ನಿಯವರೆಗೆ ಪೂರ ಭೂಲೋಕದಲ್ಲಿ, ಸೌದಿ ಅರೇಬಿಯಾದಲ್ಲೂ ಸಹ ಅತ್ಯಂತ ಉನ್ನತವಾಗಿ ನಮ್ಮ ಒಂದು ದೇಶದ ಕೀರ್ತಿ, ನಮ್ಮ ದೇಶದ ಅತ್ಯಮೂಲ್ಯವಾದ ಕೊಡುಗೆ ಯೋಗ, ಅದು ಇಂಟರ್ನ್ಯಾಷನಲ್ ಯೋಗ ಆಯ್ತೀಗ. ಸೊ ಈ 10ನೇ ವರ್ಷದಲ್ಲಿ ನಿಮಗೆ ಪ್ರತ್ಯೇಕವಾಗಿ ನಾನು ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಇವತ್ತಿನ ಈ ಸಂಜೆ ದೇವರ ಹೆಸರಿನಲ್ಲಿ, ಪರಮಾತ್ಮನ ಹೆಸರಿನಲ್ಲಿ ನಾವು ದೀಪವನ್ನು ಬೆಳಗಿಸಿ ನಮ್ಮ ಜೀವನದಲ್ಲಿ ಹಾಗೂ ನಮ್ಮ ಜೀವನದಿಂದ ಎಲ್ಲ ಪರಿಸರದಲ್ಲಿ ಅಸತೋಮ ಸದ್ಗಮಯ, ತಮಸ್ಸಮ ಜ್ಯೋತಿರ್ಗಮಯ, ಮೃತ್ಯೋರ್ಮ ತಮ್ ಗಮಯ ಸೊ ಹರದಲ್ಲಿ ಅಂತ ನಮ್ಮೆಲ್ಲರ ಆಸೆ. ನಿಮಗೆಲ್ಲರಿಗೆ ನೋಡುವಾಗ ನೀವು ನಿಜವಾಗಿ ಸಂತೋಷದ ಒಂದು ಪ್ರಕಾಶವನ್ನು ನಿಮ್ಮ ಮುಖದಲ್ಲಿ ಬೀರುತ್ತಾ ಇದ್ದೀರಿ. ಇದು ಈ ಯೋಗದ ಫಲ. ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಅದರ ಒಟ್ಟಿಗೆ ಸ್ಪಿರಿಚುವಲ್, ಆಧ್ಯಾತ್ಮಿಕ ಹೆಲ್ತಿನ ಸಂಕೇತ ನಿಮ್ಮೆಲ್ಲರಲ್ಲಿ ತೋರ್ತಾ ಇದೆ. ಯೋಗ ಅಂದರೆ ಒಂದು ಮನೋಹರ್ ಶೆಟ್ಟಿ ಕಾರ್ಪೊರೇಟರ್ನವರು ಬಂದಿದ್ದಾರೆ, ಅವರಿಗೆ ಸುಸ್ವಾಗತ.
ನಮಗೆ ಕೊಟ್ಟ ಈ ಯೋಗ ನಾವು ಮುಂದುವರಿಸುವುದು ನಮ್ಮದೊಂದು ಭಾಗ್ಯ. ಯೋಗದ ವಿಶೇಷತೆಯನ್ನು ನೀವು ಈಗ ಮಾತ್ರ ಅಲ್ಲ, ದೇವರು ನಮಗೆಲ್ಲರಿಗೆ 100 ವರ್ಷದ ಆಯುಷ್ಯ ಕೊಡಲಿ. 100 ವರ್ಷ ದಾಟಿದ ಮೇಲೂ ಸಹ ನೀವು ಯೋಗವನ್ನು ಅಭ್ಯಾಸ ಮಾಡಬಹುದು. ನಮ್ಮಲ್ಲಿ ನಮ್ಮ ಕರ್ನಾಟಕದಲ್ಲಿ ಅನೇಕ ಯೋಗ ಗುರುಗಳು 100 ವರ್ಷ ದಾಟಿ ಬಾಳಿದ್ದಾರೆ. ಮತ್ತು ರಾಘವೇಂದ್ರ ಸ್ವಾಮಿಯವರು 105 ವರ್ಷ ಬಾಳಿ 105ನೇ ವರ್ಷದಲ್ಲಿ ಸಹ ಅವರು 108 ಸೂರ್ಯ ನಮಸ್ಕಾರಗಳನ್ನು ಮಾಡ್ತಿದ್ದರಂತೆ. ಇದು ಯೋಗದ ವಿಶೇಷ. ಯಾವ ಅಭ್ಯಾಸವು, ಯಾವ ವ್ಯಾಯಾಮವು 80 ವರ್ಷಗಳನ್ನು ಆದಮೇಲೆ ಮಾಡಲಿಕ್ಕೆ ಕಷ್ಟ ಆಗುವುದಿಲ್ಲ. ಆದರೆ 100 ವರ್ಷ ಕಳೆದ ಮೇಲೆ ಸಹ ಯೋಗ ಮಾಡುವವರು ತುಂಬ ಮಂದಿ ಇದ್ದಾರೆ. ಸೊ ಇವಾಗ ಯೋಗದ್ದು ಗುರಿ ನಮಗೆಲ್ಲರಿಗೂ ಗೊತ್ತಿದ್ದ ಪ್ರಕಾರ ಆತ್ಮ ಸಾಕ್ಷಾತ್ಕಾರದ್ದು. ಈ ಆತ್ಮ ಸಾಕ್ಷಾತ್ಕಾರ ಅಂದರೆ ಬೇರೆ ಏನಲ್ಲ, ನಮ್ಮನ್ನು ನಾವೇ ಅರಿಯುವಂಥದ್ದು. ನಾವು ಯಾರು, ನಾನಂತ ಹೇಳ್ತೇನೆ. ನಾನು, ನನ್ನದು, ನಮ್ಮವರು. ಆ ನಾನಂದರೆ ಯಾರು? ಇದು ಒಂದು ವೇಳೆ ನಮಗೆ ಗೊತ್ತಾದರೆ ನಾವು ಪ್ರೇಮ ಸ್ವರೂಪಿ ಮತ್ತು ಆತ್ಮ ಸ್ವರೂಪಿಗಳಾಗ್ತೇವೆ. ನಾವು ಸಚ್ಚಿದಾನಂದ ಸ್ವರೂಪಿಗಳಾಗ್ತೇವೆ. ಇದು ನಮ್ಮದು ಗುರಿ ಇರಬೇಕು. ದೇಹದ ಮಟ್ಟಿಗೆ ಮಾತ್ರ ನಮಗೆ ಆರೋಗ್ಯ ಇದ್ದರೆ ಸಾಕಾಗುವುದಿಲ್ಲ. ನಮಗೆ ಅತ್ಯಂತ ಕೊನೆಯಿಲ್ಲದ ತೃಪ್ತಿ, ಸಂತೋಷ ಬೇಕು. ಸಚ್ಚಿದಾನಂದ ಅಂದರೆ ಏನು? ಅಬ್ಸಲ್ಯೂಟ್ ಎಕ್ಸಿಸ್ಟೆನ್ಸ್. ನಾನು ಹುಟ್ಟಲಿಲ್ಲ, ನಾನು ಸಾಯೋದಿಲ್ಲ. ಇದು ನಮ್ಮದು ಆತ್ಮಸಿದ್ಧ. ಅದು ನಾನು. ಚಿತ್, ನನ್ನಲ್ಲಿ ಜ್ಞಾನದ ಭಂಡಾರ ತುಂಬಿದೆ. ಅಬ್ಸಲ್ಯೂಟ್ ವಿಸ್ಡಮ್, ಆನಂದ, ಅಬ್ಸಲ್ಯೂಟ್ ಬ್ಲಿಸ್, ದುಃಖ ಇಲ್ಲದ ಸಂತೋಷ. ಈ ಮೂರನ್ನು ನಾವು ಪಡ್ಕೊಂಡ್ರೆ ಅದಕ್ಕೆ ಸದ್ಗುರುಗಳು ಬೇಕು. ಅಂಥ ಮಹಾತ್ಮರು ನಮ್ಮ ದೇಶದಲ್ಲಿ ಬೇಕಾದಷ್ಟು ಇದ್ದಾರೆ. ಹಳ್ಳಿಗಳಲ್ಲಿದ್ದಾರೆ. ಅವರು ಮುಂದೆ ಬರುವುದಿಲ್ಲ ಅಷ್ಟೇ. ಸುರುವಿನ ಕಾಲದಲ್ಲೂ ಭಾರತದ ಇನ್ನೊಂದು ಮಹಾತ್ಮ ಅಂದರೆ ನಮ್ಮ ದೇಶದಲ್ಲಿ ಸಾವಿರಾರು ವರ್ಷಗಳಿಂದ ಹಿಡಿದು ಈವಾಗ ತನಕ ಅನೇಕ ಸಾವಿರಾರು ಮಹಾತ್ಮರು ಈಗಲೂ ಇದ್ದಾರೆ. ಹಿಮಾಲಯದಿಂದ ಹಿಡಿದು ಕನ್ಯಾಕುಮಾರಿವರೆಗೆ, ದ್ವಾರಕೆಯಿಂದ ಹಿಡಿದು ನಮ್ಮ ಅರುಣಾಚಲ ಪ್ರದೇಶದವರೆಗೆ. ಆದರೆ ನಾವು ಸಂಸಾರದ ಬಂಧನದಲ್ಲಿದ್ದೇವೆ. ನಮಗೆ ಜ್ಞಾನಕ್ಕಿಂತ ಮೊದಲು ಇಚ್ಛಾಶಕ್ತಿ ಒಂದು ಬೇಕು. ಒಂದು ಇಚ್ಛಾಶಕ್ತಿ ಇದ್ದರೆ ಈ ಇಚ್ಛಾಶಕ್ತಿಯ ಮೂಲಕ ನಾವು ಸಹ ಸಾಧನೆ ಮಾಡಿ ಇಂಥ ಉನ್ನತ ಮಟ್ಟಕ್ಕೆ ತಲುಪಬಹುದು. ಪರಮಾತ್ಮನಲ್ಲಿ ನನ್ನ ಪ್ರಾರ್ಥನೆ, ನಮಗೆಲ್ಲರಿಗೂ ಈ ಭಾಗ್ಯವು ಸಿಗಲಿ. ಹೊರಗಡೆಯ ಆನಂದ ಮಾತ್ರ ಅಲ್ಲ, ಒಳಗಡೆಯ ಆ ನಿಜವಾದ ಆನಂದವನ್ನು ಪಡೆಯಲು ನಾವೆಲ್ಲರೂ ಅರ್ಹರಾಗಲಿ. ಕರುಣಾಮಯಿ, ಪ್ರೇಮಮಯಿ ಆದ ನಮ್ಮ ಪರಮಾತ್ಮ ನಮಗೆಲ್ಲರಿಗೆ ಆಶೀರ್ವದಿಸಲಿ ಎಂದು ನಾನು ಬೇಡಿಕೊಳ್ಳುತ್ತೇನೆ. ಹಾಗೂ ನನ್ನ ಆಪ್ತರಾದ ರಾಧಾಕೃಷ್ಣರವರಿಗೆ ತುಂಬ ಶ್ರದ್ಧೆಯಿಂದ, ಅಂದರೆ ತನು ಮನ ಆತ್ಮದಿಂದ ಅವರು ಈ ಯೋಗದ ಕೆಲಸವನ್ನು ನಡೆಸ್ತಾ ಬರ್ತಾ ಇದ್ದಾರೆ. ಅವರಿಗೆ ಪ್ರತ್ಯೇಕವಾಗಿ ನಾನು ಇವತ್ತು ತುಂಬ ಹೃದಯದ ಉಲ್ಲಾಸಗಳನ್ನು ಹೇಳ್ತಾ ಇದ್ದೇನೆ. ಸಾವಿರಾರು ಮಕ್ಕಳಿಗೆ, ಸಾವಿರಾರು ಜನರಿಗೆ, ಸಾವಿರಾರು ಮಧ್ಯಸ್ಥ ವಯಸ್ಕರಿಗೆ ಅವರು ಯೋಗ ಕಲಿಸುತ್ತಾ ಇದ್ದಾರೆ. ಅಷ್ಟೊಂದು ಪ್ರೀತಿಯಿಂದ, ಪ್ರೇಮದಿಂದ
ಸೊ ಇದು ಯೋಗದಿಗೆ. ಇಲ್ಲಿ ಯೋಗ ಉಂಟು, ಅಲ್ಲಿ ಪ್ರೇಮ ಉಂಟು, ಅಲ್ಲಿ ಪ್ರೀತಿ ಉಂಟು. ನಿಮಗೆಲ್ಲರಿಗೂ ಮತ್ತು ವೇದಿಕೆಯಲ್ಲಿದ್ದ ನಮ್ಮ ರಾಧಾಕೃಷ್ಣ ಮುಸ್ತಾಫರವರು ಅವ್ರ ಶುರುವಿನಿಂದ ಅವರಿಗೆ ಒಟ್ಟೊಟ್ಟಿಗೆ ನಿಂತು ಇದು ಏನು ಹೇಳ್ತೀರ ಒಂದು ಎಂಥ ಭುಜಕ್ಕೆ ಭುಜ ಕೊಟ್ಟು ನಿಂತವರು. ಸೊ ಎಲ್ಲರಿಗೆ ತುಂಬ ಹೃದಯದ ಧನ್ಯವಾದಗಳು. ತುಂಬ ಥ್ಯಾಂಕ್ಸ್. ನಮಸ್ಕಾರ. ಮುಂದಕ್ಕೆ ನಮ್ಮ ಆತ್ಮೀಯ ಮಿತ್ರರು ಮಾರ್ಗದರ್ಶಿಗಳಾದ ಶ್ರೀಯುತ ಪಿ ಶೆಣೆಯವರು 2 ಮಾತುಗಳನ್ನು ಆಡಬೇಕಾಗಿ ವಿನಂತಿಸ್ತೇವೆ. ಸಭೆಯಲ್ಲಿ ನೆರೆದಿರುವ ಯೋಗ ಗುರು VL ರೇಗುರವರೇ, ಮುಸ್ತಾಫರವರೇ, ನಮ್ಮ ಲೋಕಲ್ ಕಾರ್ಪೊರೇಟರ್ ಮನೋಹರ್ ಶೆಟ್ರೆ ಹಾಗೂ ನಮ್ಮ ಆತ್ಮೀಯ ಮಿತ್ರರಾದಂಥ ರಾಧಾಕೃಷ್ಣ ಶೆಟ್ಟಿಯವರೇ, ಹಾಗೂ ಇಲ್ಲಿ ನೆರೆದಿರುವಂಥ ನನ್ನ ಬಂಧು ಮಿತ್ರರೇ, ಶ್ರೀಯುತ ಯೋಗದ ಬಗ್ಗೆ ನಾನಿನ್ನೂ ಮಾತಾಡಬೇಕಾಗಿಲ್ಲ. ಯಾಕೆಂದರೆ ಯೋಗ ಗುರುಗಳು ಎಲ್ಲ ವಿಷಯವನ್ನು ಕ್ಲುಪ್ತವಾಗಿ ವಿವರಿಸಿದ್ದಾರೆ. ನಾನು ಯೋಗದ ಬಗ್ಗೆ ನಾನು ಟಿ ವಿಯಲ್ಲಿ ವೀಕ್ಷಿಸ್ತೇನೆ ಹೊರತು ಯಾವುದೇ ಕ್ಲಾಸಿಗೆ ಹೋಗಿದ್ದಿಲ್ಲ. ಇನ್ನು ಮುಂದಕ್ಕೆ ನಾನು ಏಪ್ರಿಲಲ್ಲಿ ನನ್ನ ಬ್ಯಾಂಕಿಂಗ್ ನಿವೃತ್ತಿಯಾಗಿದೆ. ಇನ್ನು ರಾಧಾಕೃಷ್ಣ ಶೆಟ್ಟಿಯವರ ಶಿಷ್ಯನಾಗಿ ಬರಬೇಕು ಹೇಳಿ ನಾನು ಆಶಿಸ್ತಾ ಇದ್ದೇನೆ. ಶ್ರೀಯುತ ರಾಧಾಕೃಷ್ಣ ಶೆಟ್ಟಿ ಹಾಗೂ ಶ್ರೀಮತಿ ಅರುಣಾ ಶೆಟ್ಟಿಯವರು ಸುಮಾರೊಂದು 2010ರಿಂದ ನಮ್ಮ ಮಿತ್ರರಾಗಿದ್ದಾರೆ. ನಾನು ಇರುವಂಥ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪರ್ಸನಲ್ ಬ್ಯಾಂಕಿಂಗ್ ಬ್ರ್ಯಾಂಚಿಂದ ಅವರ ಮೈತ್ರಿತ್ವ ಶುರುವಾಯಿತು. ತದನಂತರ ಅವರು ಪ್ರತಿ ವರ್ಷ ಅಥವಾ ಯಾವುದೇ ಅವರ ಶುಭ ಸಮಾರಂಭ ಆಗಲಿ ಅಥವಾ ಈ ಯೋಗ ದಿನಾಚರಣೆ ದಿವಸ ನನಗೆ ತಪ್ಪದೆ ಆಮಂತ್ರಣವನ್ನು ಕಳಿಸ್ತಾ ಇದ್ದಾರೆ. ಅವರಿಗೆ ನಾನು ಮತ್ತು ಅರುಣಾ ಶೆಟ್ಟಿಯವರಿಗೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೇನೆ. ನಿನ್ನೆ ಅಂತಾರಾಷ್ಟ್ರೀಯ ಹಾಗೂ ರಾಷ್ಟ್ರೀಯ ಇದು ಯೋಗ ದಿನಾಚರಣೆ ಆಯಿತು. ಆ ಪ್ರಯುಕ್ತ ಈ ದಿನ ರಾಧಾಕೃಷ್ಣ ಶೆಟ್ಟಿಯವರು ಕಲ್ಚರಲ್ ಆ್ಯಕ್ಟಿವಿಟೀಸನ್ನು ಇಟ್ಟುಕೊಂಡಿದ್ದಾರೆ. ಇನ್ನು ಜಾಸ್ತಿ ನಾವು ಮಾತಾಡಿ ಕೂತ್ಕೊಂಡ್ರೆ ಅವರ ಮುಂದಿನ ಕಾರ್ಯಕ್ರಮಕ್ಕೆ ತುಂಬ ತಡವಾಗ್ತಾ ಇದೆ. ಸೊ ನನಗೆ ಈ 2 ಮಾತನ್ನು ಮಾತನಾಡಲು ಅವಕಾಶ ಮಾಡಿಕೊಟ್ಟಂಥ ರಾಧಾಕೃಷ್ಣ ಶೆಟ್ಟಿಯವರಿಗೆ ಹಾಗೂ ಅವರ ಶ್ರೀಮತಿಯವರಿಗೂ ಹಾಗೂ ಎಲ್ರಿಗೂ ಇಲ್ಲಿ ನೆರೆದಿರುವಂಥ ಎಲ್ಲ ಬಂಧು ಮಿತ್ರರಿಗೆ ದೇವರು ಆಯುಷ್ಯ ಆರೋಗ್ಯವನ್ನು ಹಾಗೆ ಅವರು ಮಾಡಿಕೊಂಡು ಬರುವಂತಹ ಯಾವುದೇ ಉದ್ಯೋಗದಲ್ಲಿ ಆಗಲಿ ಅಭಿವೃದ್ಧಿಯನ್ನು ದೇವರು ಕರುಣಿಸಲಿ ಮಗದೊಮ್ಮೆ ನಾನು ಭಗವಂತನಲ್ಲಿ ಪ್ರಾರ್ಥಿಸಿ ನನ್ನ 2 ಮಾತನ್ನು ಯೋಗ ದಿನಾಚರಣೆಯ ಸಂದರ್ಭ ನಡೆಯುವಂಥ ಈ ಕಾರ್ಯಕ್ರಮ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಗೌರವಾನ್ವಿತ ರೇಗುರವರೇ, ರಾಧಾಕೃಷ್ಣ ರೈ ಅವರೇ, ಮುಸ್ತಾಫರವರೇ, ಶೆಣೆಯವರೇ, ವೇದಿಕೆ ಮುಂಭಾಗದಲ್ಲಿರುವಂತಹ ಎಲ್ಲ ಗೌರವಾನ್ವಿತ ಬಂಧುಗಳು, ಹಿರಿಯರು, ರಾಧಾಕೃಷ್ಣ ಅವರು ಅವರೇ ಯೋಗ ಮಾಸ್ಟರ್, ಅವರಿಗೆ ಕಲಿಸಿದ ಯೋಗ ಮಾಸ್ಟರ್ ಇದ್ದಾರೆ ಇಲ್ಲಿ. ಆದ್ದರಿಂದ ಯೋಗದ ಬಗ್ಗೆ ನಾನೇನು ಹೇಳುವಂಥದ್ದಿಲ್ಲ, ಎಲ್ಲ ಅವರು ಹೇಳಿದ್ದಾರೆ. ನಾವು ಒಂದು ಹೆಮ್ಮೆ ಪಡಬೇಕು, ಈ ಯೋಗ ಹುಟ್ಟಿದ್ದು ಭಾರತದಲ್ಲಿ, ಇದೀಗ ಇಡೀ ವಿಶ್ವದಲ್ಲಿ ಆಚರಿಸ್ತಿದ್ದಾರೆ. ಅದರಿಂದ ಭಾರತದ ಈ ಯೋಗ ಕಲೆ ವಿಶ್ವದಲ್ಲಿ ಆಚರಿಸಲಿಕ್ಕಾದಂತೂ ನಮಗೆಲ್ಲ ತುಂಬ ಹೆಮ್ಮೆ. ಆದುದರಿಂದ ಸಾವಿರಾರು ಮಂದಿ ಸರ್ನ ತರಬೇತಿ ಪಡೆದು ತಮ್ಮ ಆರೋಗ್ಯಕ್ಕಾಗಿ ಯೋಗಾಸನ ಮಾಡ್ತಾ ಇದ್ದಾರೆ. ಮುಂದೆಯೂ ಅವರ ಸೇವೆ ಇನ್ನಷ್ಟು ಮಂದಿಗೆ ಸಿಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಆಶಿಸುತ್ತಾ ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿದ್ದೇನೆ. ಜೈ ಹಿಂದ್, ಜೈ ಭಾರತ್. ಈ ವೇದಿಕೆ ಇವತ್ತು ನಮ್ಮ ಪ್ರತಿನಿಧಿಸ್ತಾ ಇದೆ. ಯಾಕೆಂತ ಹೇಳಿದರೆ
ಈ ದೇಶ ಒಂದು ಸೌಹಾರ್ದತೆಗೆ ಮಾದರಿ ದೇಶ. ಜನನಿ ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸ ಅಂತ ಹೇಳಿ ನಮ್ಮ ಭಾರತ ಮಾತೆ ಎಷ್ಟು ಪುಣ್ಯವಂತ ಅಂತ ಹೇಳಿದರೆ ಅದನ್ನು ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ. ಉದಾರ ಚರಿತಾನಂ ವಸುದೇವ ಕುಟುಂಬಕಂ. ಈ ಭಾರತದಲ್ಲಿ ಹುಟ್ಟಿದವನಿಗೆ ಈ ಪ್ರಪಂಚ ಒಂದು ಮನೆಯಂತೆ, ಅವರೆಲ್ಲ ನನ್ನವರು ಬಾಂಧವರಂತೆ. ಹಾಗಿರುವಾಗ ಇಲ್ಲಿ ನಿಮಗೆ ಇವತ್ತು ಮುಖ್ಯವಾಗಿ ವೇದಿಕೆಯಲ್ಲಿ ನಾವು ಸೌಹಾರ್ದ ಸಮಾರಂಭ ಅಂತ ಹೇಳ್ಬೋದು. ಇದೊಂದು ಸೌಹಾರ್ದ ನೋಡಿ. ಮುಸ್ತಫಾರವರಿದ್ದಾರೆ, ರೇಗರವರಿದ್ದಾರೆ, ಶಣೆಯವರಿದ್ದಾರೆ, ಮನೋಜ್ ಶೆಟ್ಟಿ ಅವರಿದ್ದಾರೆ. ಈ ದೇಶದಲ್ಲಿ ಬೇಕಾದದ್ದು ಒಂದೇ, ಪ್ರೀತಿ. ಯಾವುದು? ಧರ್ಮವನ್ನು ಮೀರಿ ನಡೆಯುವಂಥದ್ದು. ಈ ಕಾರ್ಯಕ್ರಮಕ್ಕೆ ನಮ್ಮ ಮಿತ್ರರಾದ ಶಿಷ್ಯರಾದ ಮುಸ್ತಫರವರು ಪ್ರೀತಿಯಿಂದ ಆಗಮಿಸಿದ್ದಾರೆ. ಅವರನ್ನು ನಾನು ಇಂಟ್ರೊಡಕ್ಷನ್ ಮಾಡುವ ಅಗತ್ಯ ಇಲ್ಲ. ಇಲ್ಲಿಯ 199 ಜನರಿಗೆ ಮುಸ್ತಫಾ ಅಂತ ಯಾರಂತ ಗೊತ್ತುಂಟು. ಅವರು ಬಿಲ್ಡರ್ ಮುಸ್ತಫಾಗಿಂತ ಯೋಗ ಮುಸ್ತಫಾ ಅಂತ ವರ್ಲ್ಡಲ್ಲಿ ಫೇಮಸ್. ಎರಡು ಮಾತಾಡಬೇಕಾಗಿ ವಿನಂತಿ. Respect the guests, Rego sir, Guruji, Shanai sir, Manaranna, and my brothers and sisters. ಕನ್ನಡದಲ್ಲಿ ಹೌದು, ನಾನು ಕನ್ನಡದಲ್ಲೇ ಮಾತಾಡ್ತೇನೆ. ಆದರೆ ಸ್ವಲ್ಪ ಈ ಸ್ಟಾರ್ಟಿಂಗ್ ಇಂಗ್ಲೀಷಲ್ಲಿ ಹೇಳ್ತೇನೆ, ಭಾಳ ಶಾರ್ಟ್ಕಟ್ಟಲ್ಲಿ ಮುಗಿಸಲಿಕ್ಕೆ ಆಗ್ತದೆ ಅಲ್ಲ ಸರ್? ಹೌದು, ಅದು ಸ್ವಲ್ಪ ಅದಕ್ಕೆ. ಫಸ್ಟಿಗೆ ಯಾವಾಗಲೂ ನನ್ನ ಮುಖ ಪರಿಚಯದ ಅವಶ್ಯಕತೆ ಅವ್ರಿಗೆ ಇಲ್ಲ. ಯಾಕಂದರೆ ಯಾವಾಗಲೂ ಕ್ಲಾಸಲ್ಲಿ ಸ್ವಲ್ಪ ನಾನು ಪೊಲೀಸ್, ಯಾರು ಮಾಡದಿದ್ದರೂ ಕೂಡ ಅವ್ರಿಗೆ ಅಷ್ಟರಲ್ಲಿದ್ದಾರೆ ನೋಡಿ, ನನಗೆ ಫಸ್ಟೇ ಗುರ್ತು ಸಿಗಲಿಲ್ಲ, ಬರೋ ಬೇರೆ ಇವರದ್ದು ರೂಪ ಅವರದ್ದು ಹಾಗೆ ಹಾಗೆ ಪ್ರತಿಯೊಬ್ಬರದ್ದು ಕೂಡ. ಎನಿವೆ, ಹಾಗೆ ಇವತ್ತು ಮಾತ್ರ ನಮಗೆ ರೇಗೋ ಸರ್ ಫಸ್ಟಿಗೆ ಒಂದು ಹೇಳಿದರು, ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋಮ ಅಮೃತಂಗಮಯ. ಹಾಗೆ ಭಾಳ ಒಂದು ಚಂದವಾದ ಶ್ಲೋಕ. ಅಸತ್ಯದಿಂದ ಸತ್ಯದ ಕಡೆಗೆ, ತಮಸ್ಸಿನಿಂದ ಬೆಳಕಿನ ಕಡೆಗೆ ಜ್ಯೋತಿರ್ಗಮಯ, ಮೃತ್ಯೋರ್ಮ ಅಮೃತಂ ಗಮಯ. ಅದು ಲಾಸ್ಟಿದ ಅರ್ಥ ಏನೆಂದರೆ ಮೃತ್ಯುನಿಂದ ಅಮೃತದ ಕಡೆಗೆ. ಆದರೆ ಮೃತ್ಯುನಿಂದ ಅಮೃತ ಕಡೆಗೆ ಅಂದರೆ ಅಮೃತ ಯಾರು ಕುಡಿಯಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಮೃತ್ಯು ಯಾವುದೆಂದರೆ ಪ್ರತಿ ದಿವಸ ಯಾವಾಗ ಮೃತ್ಯುಗೆ ಎದುರ್ತಾನೆ ಅದು ಮೃತ್ಯು. ಮೃತ್ಯುವನ್ನು ಯಾರು ಸ್ವಾಗತಿಸ್ತಾನೆ ಅವನಿಗೆ ಮೃತ್ಯು ಇಲ್ಲ. ಆದರೆ ಅದನ್ನು ಹೇಗೆ ಪಡೆಯಲಿಕ್ಕೆ ಆಗ್ತದೆ ಅಂದರೆ ನಾವು ತಮಸ್ಸಿನಿಂದ ಜ್ಯೋತಿಯ ಕಡೆಗೆ ಬರಬೇಕಾಗ್ತದೆ. ಅದು ಹೇಗೆ ಬರಬೇಕಾಗ್ತದೆ? ಡೈಲಿ ಪ್ರಾಕ್ಟೀಸ್. ಅದರಲ್ಲಿ ಬೆನಿಫಿಟ್ ಏನು? ಯಾರು ಸಾವಿನಿಂದ ಅಮೃತ ಕಡೆಗೆ ಅಂತ ಹೇಳಿದರೆ ಅದರ ಬೆನಿಫಿಟ್ ಸಾವಿನಿಂದ ಆ ಹೆದರಿಕೆ ಅಲ್ಲ. ಪ್ರತಿ ದಿವಸ ಪ್ರತಿ ಕ್ಷಣದಲ್ಲಿ ಪ್ರತಿಯೊಬ್ಬ ಸಾಯ್ತಾನೆ ಇರ್ತಾನೆ. ಯಾವುದು? ಸಣ್ಣ ಸಣ್ಣ ವಿಷಯಕ್ಕೆ ಹೆದರಿಕೆ, ಪ್ರತಿಯೊಂದು ವಿಷಯದಲ್ಲಿ ಹೆದರಿಕೆ, ಫ್ಯೂಚರ್ನ ವಿಷಯ ಹೆದರಿಕೆ, ಮಕ್ಕಳ ವಿಷಯದಲ್ಲಿ ಹೆದರಿಕೆ, ಎಲ್ಲ ವಿಷಯದಲ್ಲಿ ಹೆದರಿಕೆ, ನಮ್ಮ ಹೆಲ್ತಿನ ವಿಷಯದಲ್ಲಿ ಹೆದರಿಕೆ. ಆ ಹೆದರಿಕೆಯಿಂದ ಹೊರಗೆ ಬರಬೇಕಾದ್ರೆ ಒಂದೇ ಯಾವುದೆಂದರೆ ಅಪ್ಗ್ರೇಡಿಂಗ್ ಅವರ್ ಸೆಲ್ಫ್ ಎವ್ರಿ ಡೇ. ಬಟ್ ಒನ್ ಥಿಂಗ್, ಹೌ ಯು ಅಪ್ಗ್ರೇಡ್? ಎಲ್ಲ ಬಾಯಲ್ಲಿ ಹೇಳಲಿಕ್ಕೆ ಸುಲಭ ಸ್ವಾಮಿ. ಏನಾಗ್ತದೆ ಅಂದರೆ ಸಣ್ಣ ವಿಷಯ ಬಂದ ಕೂಡಲೇ ತಲೆಗೆ ಟೆನ್ಷನ್ ಆಗ್ತದೆ. ಆದರೆ ಹೌ ಟು ಕಮ್ ಔಟ್ ಫ್ರಮ್ ದ ಟೆನ್ಷನ್ ಸುಲಭ ಅಲ್ಲ. ಯು ಹ್ಯಾವ್ ಟು ಟ್ರೈನ್ ಯುವರ್ ಮೈಂಡ್. ಹೌ ಟು ಟ್ರೈನ್ ಯುವರ್ ಮೈಂಡ್? ಇಸ್ ದ ಮೋಸ್ಟ್ ಶಾರ್ಟ್ಕಟ್ ವೇ ಇಸ್ ದ ಯೋಗ. It teaches you from the Antaratma as well the mind and body. Mind and soul. Antaratma, Paramatma. ಇದನ್ನೆಲ್ಲ ನಾನು ಹೇಳಲಿಕ್ಕೆ ಸುಲಭ, ಅರ್ಥ ಮಾಡಿಕೊಳ್ಬೇಕು. ಹೇಗೆ ಅರ್ಥ ಆಗ್ತದೆ ಅಂದರೆ, ನಾವು ಬೆಳಿಗ್ಗೆದ್ದು ಪ್ರತಿ ದಿವಸ ಬೆಳಿಗ್ಗೆ ಇಲ್ಲಿ ಬಂದು ಯೋಗ ಮಾಡೋದು ಸೆಕೆಂಡರಿ ಮೈ ಡಿಯರ್ ಫ್ರೆಂಡ್ಸ್. ಇಟ್ಸ್ ವೆರಿ ಸೆಕೆಂಡರಿ. ಬಟ್ ವಾಟ್ ಈಸ್ ಫಸ್ಟ್? ಆ ಬೆಳಿಗ್ಗೆ ಹೇಳ್ತೀರಲ್ಲ, ಫ್ರಮ್ ದ್ಯಾಟ್ ನೈಸ್ ಸ್ಲೀಪ್ ಟು ಎಲ್ಲಿದೆ ರಕ್ಷಾ? ಹೌದು ನೋಡಿ, ಅಲ್ಲಿ ಅವರು ಯಾರು ಮಕ್ಕಳನ್ನು ಕರ್ಕೊಂಡು ಬೆಳಿಗ್ಗೆ ಇಲ್ಲಿ 6 ಗಂಟೆ ಬಂದು ರೀಚ್ ಆಗ್ತಾರೆ. ಏನು ಈಸಿಯಾ? ಅಷ್ಟು ಆ ಮಕ್ಕಳನ್ನು ಎಬ್ಬಿಸಿ ಇಲ್ಲಿ ಬರ್ತಾರೆ ಅಂದರೆ ಶಿ ಹ್ಯಾಸ್ ದನ್ ಸಮ್ ಗೋಲ್ ಇನ್ ಹರ್ ಲೈಫ್. ಅದೇ ನಮ್ಮ ಪ್ರಾಕ್ಟೀಸ್. ನಾವು ಬೆಳಿಗ್ಗೆ ಹೇಳ್ತೇವಲ್ಲ, ದಟ್ ಇಸ್ 50% ಯೋಗ ಇಸ್ ಫಿನಿಶ್ಡ್ ಆನ್ ದೇರ್. 50% ಯೋಗ ಅಲ್ಲಿಗೆ ಆಯಿತು. 5:30 ಹೇಳ್ಬೇಕಲ್ಲ. ನಾನು ರಾತ್ರಿ 2 ಗಂಟೆಗೆ ಬಂದು ರೀಚ್ ಆದರೂ
ನಾನು ಬೆಳಿಗ್ಗೆ 4:15 ಗಂಟೆಗೆ 28 ವರ್ಷದಿಂದ ಹೇಳ್ತಾ ಇದ್ದೇನೆ. ಆದ ಕಾರಣ ನಿಮ್ಮ ಎದುರಲ್ಲಿಗೆ ಇದರಿಂದ ಯೋಗ ಮುಗಿಸುವಾಗಬೇಕಾದ್ರೆ ನಾನು 1 ಗಂಟೆ ಫೋನ್ ಮಾಡ್ತೇನೆ. ಯಾಕೆಂದರೆ ಐ ಆಲ್ವೇಸ್ ರೀಚ್ ಮೈ ಆಫೀಸ್ ಅಟ್ 10:30. ಅಲ್ಲಿಂದ ಇಲ್ಲಿ ಹೋದ್ರೆ ಒಂದು 7:30 to 9 ತನಕ ನಾನು ಒಂದು ನಿದ್ರೆ ಮಾಡ್ತೇನೆ. ಅದು ನನ್ನ ಅಭ್ಯಾಸ, ಯಾಕೆಂದರೆ ಇಟ್ಸ್ ನೀಡೆಡ್ ಅಲ್ಲ. ಹಾಗೆ ಡಿಯರ್ ಮೈ ಫ್ರೆಂಡ್ಸ್, ಏನಿಲ್ಲ, ನಿಮಗೆ ನೀವು ಪ್ರಾಕ್ಟೀಸ್ ಮಾಡ್ತೀರಲ್ಲ, ನಿಮಗೆ ನೀವು ಸ್ಯಾಕ್ರಿಫೈಸ್ ಮಾಡ್ತೀರಲ್ಲ, ನಿಮ್ಮ ಬಾಡಿಗಾಗಿ ನೀವು ಸ್ಯಾಕ್ರಿಫೈಸ್ ಮಾಡ್ತೀರಲ್ಲ, ಅದರಲ್ಲಿ ಬೆನಿಫಿಟ್ ಏನಂದರೆ ಖಾಲಿ ಬಾಡಿಗೆ ಮಾತ್ರ ಅಲ್ಲ, ಯು ಆರ್ ಅಪ್ಗ್ರೇಡಿಂಗ್ ಯುವರ್ ಮೈಂಡ್ ಟು ಫೇಸ್ ದ ಚಾಲೆಂಜಸ್. ವೈಡ್ ಚಾಲೆಂಜಸ್ ಎವ್ರಿ ಮೂಮೆಂಟ್. ನೀವು ಯಾವುದೆಲ್ಲ ಪ್ರಾಬ್ಲಮ್ ಬರ್ತದೆ ಅದನ್ನೆಲ್ಲ ನಿಮಗೆ ಗೊತ್ತಿಲ್ಲದ ಹಾಗೆ ನೀವು ಇಲ್ಲಿ ನಿಮ್ಮ ಮೈಂಡ್ಗೆ ಟ್ರೈನ್ ಮಾಡ್ತಿರಲ್ಲ, ಬಾಡಿಗೆ ನೀವು ಪನಿಷ್ ಮಾಡ್ತಿರಲ್ಲ, ಅದರಿಂದ ನಿಮಗೆ ಗೊತ್ತಿಲ್ಲದ ಹಾಗೆ ನಿಮ್ಮ ಮೈಂಡ್ ಅದನ್ನು ಟಾಲರೇಟ್ ಮಾಡಲಿಕ್ಕೆ ಇಸ್ ಕೇಪಬಲ್ ಟು ಟಾಲರೇಟ್ ಯುವರ್ ಟೆನ್ಷನ್. ಸ್ಟ್ರೆಸ್ ಅನ್ನು ಟಾಲರೇಟ್ ಮಾಡುವ ಶಕ್ತಿ ಅದಕ್ಕೆ ಬರ್ತದೆ. ಯಾವುದೇ ಮ್ಯಾಜಿಕ್ ಮಾಡೋದಲ್ಲ ನಮ್ಮ ಮೈ ಡಿಯರ್ ಫ್ರೆಂಡ್ಸ್, ಯಾವುದೇ ಮ್ಯಾಜಿಕ್ ಮಾಡೋದಲ್ಲ. ಯು ಹ್ಯಾವ್ ಟು ಸ್ಯಾಕ್ರಿಫೈಸ್ ಯುವರ್ ಸೆಲ್ಫ್. ಓಕೆ, ಇನ್ನು ಕ್ಲಾಸ್ ಕೊಡ್ಲಿಕ್ಕೆ ಯಾವಾಗ ಕೊಡ್ತಾ ಇರ್ತೇನೆ, ಇನ್ನು ಕೊಡೋದಿಲ್ಲ. ನಾವೊಂದು ಭಾಳ ಎಸೆನ್ಸ್ ಆದ ವಿಷಯವನ್ನು ಹೇಳಿದೆ. ಪ್ರಾಕ್ಟೀಸ್ ಮೇಕ್ ಯು ಟು ಪರ್ಫೆಕ್ಟ್ ರೆಸ್ಟ್. ಅಲ್ಲ ಸರ್, ನಮ್ಮ ಡಾಕ್ಟರ್ ರಾಮಮೋಹನ್ ಸರ್ ಬಂದರು. ಸರ್, ಯು ಆರ್ ವೆಲ್ಕಮ್. ನೋಡಿ, ಒಂದು ನಾನು ಹೇಳ್ತೇನೆ, ಈ ಗಾಟ್ ಅ ಸ್ಟ್ರೋಕ್. ಆದರೂ ಕೂಡ ನಾವು ಸ್ಟಿಲ್ ಈಸ್ ಟೇಕಿಂಗ್ ದ ಕ್ಲಾಸಸ್. ಲೆಕ್ಚರ್ ಮಾಡ್ತಾ ಇರ್ತಾರೆ ಹೋಗಿ ಕಾಲೇಜಿಗೆ ಹೋಗಿ. That is his capacity just because of the willpower. As well, he is a yoga practitioner also. ಅವರೊಂದು ನೋಡಿ ರೈಟ್ ಟೈಮಿಗೆ ಬಂದಿದ್ದಾರೆ ಒಬ್ಬರನ್ನು ಎಕ್ಸಾಂಪಲ್ ಕೊಡಲಿಕ್ಕೆ. Anyway, my dear friends, I tell you, my dear students, my dear friends, my dear brothers and sisters, be aware of yourself. ಯಾರು ಆಯುಷ್ ಯಾರು ಕಂಡವನಿಲ್ಲ, ಆದರೆ ಆಯುಷ್ ಇರುವ ತನಕ ಅದನ್ನೊಂದು ಸರಿಯಾಗಿ ಇಟ್ಟುಕೊಳ್ಳೋದು ಮಾತ್ರ ದೇವರು ನಮಗೆ ಸ್ವಲ್ಪ ಬುದ್ಧಿ ಕೊಟ್ಟಿದ್ದಾನೆ. ಇದಕ್ಕಿಂತ ಜಾಸ್ತಿ ಹೇಳಿದ್ರೆ ಟೈಮ್ ಕೂಡ ಇಲ್ಲ. ಥ್ಯಾಂಕ್ ಯು ಅನಂತ. ಅತಿಥಿಗಳು ಇನ್ನೊಂದು ಕಾರ್ಯಕ್ರಮಕ್ಕೆ ಹೊರಡ್ತಾ ಇದ್ದಾರೆ. ಅದರ ಮೊದಲು ನಮ್ಮ ಮನೋಹರ್ ಅವರಿಗೆ ಫಲಪುಷ್ಪ ಕೊಡಬೇಕಾಗಿ ಶ್ರೀ ಸೋಮಶೇಖರ್ ಶೆಟ್ಟಿ ಅವರಲ್ಲಿ ಪ್ರಾರ್ಥನೆ. ಹಾಗೆ ಈ ಯೋಗ ಕುಟೀರ ಒಂದು 32 ವರ್ಷದಿಂದ ಸಾಧಾರಣ ನಡಿಬೇಕಂತ ಹೇಳಿದರೆ ಇದಕ್ಕೆ ಭಗವಂತನ ದಯೆ ಇಲ್ಲದೆ ಬೇರೆ ಏನಿಲ್ಲ. ಯಾವುದೇ ಒಂದು ಸಂಸ್ಥೆಯಲ್ಲಿ ಅದು ಸಂಸ್ಥೆ ಅಂತ ಹೇಳಿದರೆ ಅಲ್ಲಿ ಪ್ರೀತಿ ಬೇಕು, ಅನೋನ್ಯತೆ ಬೇಕು, ನಿಸ್ವಾರ್ಥತೆ ಬೇಕು. ಅದಕ್ಕೆ ನಮ್ಮ ಗುರುಗಳು ಒಂದು ಮಾರ್ಗದರ್ಶನ ಮಾಡಿದ್ದಾರೆ. ನಾನೊಂದು 21 ವರ್ಷ ಇರುವಾಗಲೇ ಅವರಲ್ಲಿ ತರಬೇತಿ ಪಡೆದಿದ್ದೆ. ಆವಾಗ ಅವರು ಹೇಳಿದ ಮಾತು ನನಗೆ ಈಗಲೂ ನೆನಪಿದೆ. ರಾಧಾಕೃಷ್ಣ, ಏನು ಮಾಡ್ತೀರಿ ಅದನ್ನು ನಿಮ್ಮ ಹೃದಯಪೂರ್ವಕವಾಗಿ ಮಾಡಿ, ಹೃದಯದಿಂದ ಮಾಡಿ. ಅದಕ್ಕೆ ಹೃದಯವಂತ ಅಂತ ಹೇಳಿ, ಯಾರಲ್ಲಿ ಹೃದಯವಂತರಾಗಿದ್ದಾರೆ ಅವರಿಗೆ ದೇವರು ಯಾವತ್ತೂ ಕಮ್ಮಿ ಆಗುವುದಿಲ್ಲ. ಇದು ನನ್ನ ಅನುಭವದ ಮಾತು. ಇವತ್ತು ಯಾವುದೇ ಕಾರಣಕ್ಕೆ ನಮ್ಮ ಒಂದೇ ಒಂದು ದಿನ ಕೂಡ ನಾವು ಕ್ಲಾಸ್ ನಿಲ್ಲಿಸಲಿಲ್ಲ. ಈವನ್ ದ ಕೋವಿಡ್ ಟೈಮ್ ಆಲ್ಸೋ ವಿ ಆರ್ ಕಂಟಿನ್ಯೂಡ್ ಕ್ಲಾಸಸ್, ಈವನ್ ದ ಕೋವಿಡ್ ಟೈಮ್ಸ್. ಹಾಗಾಗಿ ಈ ಸಂಸ್ಥೆಗೆ ತುಂಬ ಜನರ ಕೊಡುಗೆ ಇದೆ, ತ್ಯಾಗ ಇದೆ. ಅದನ್ನೆಲ್ಲ ನಾನು ಹೇಳಲಿಕ್ಕೆ ಹೋದರೆ ಬಹಳ ಕಷ್ಟ. ಅಲ್ಲಿ ಒಂದು ಮಾತು ಹೇಳ್ತೇನೆ, ಈ ಸಂಸ್ಥೆಯ ಒಂದು ಪ್ರಧಾನ ಸೇವಕನಾಗಿ ಸಾಧಾರಣ ಈ ಯೋಗ ಕುಟೀರದಲ್ಲಿ ಯೋಗ ಕಲಿತ ನನ್ನ ಹಿರಿಯ ಶಿಷ್ಯರಂತ ಹೇಳಿದರೆ ಶ್ರೀಯುತ ವಿನಯ ಹೆಗ್ಡೆ ಅವರು. 32 ವರ್ಷ ನನ್ನೊಟ್ಟಿಗೆ ಅವರು ಇವತ್ತಿಗೂ ಕಲಿತಾ ಇದ್ದಾರೆ. ಇವಾಗ 87 ಇಯರ್ಸ್. ಇವತ್ತು ಮಾತ್ರ ಕ್ಲಾಸ್ ಮಾಡಲಿಲ್ಲ. ಅವರು ನಿಟ್ಟೆಯಲ್ಲಿದ್ದಾರೆ. ಸರಿ, ನನಗೆ ಚೂರು ಲೇಟ್ ಆಗ್ಬಿಡು, ಈಗ ಶುರು ಮಾಡ್ಕೊಳ್ಳಿ ಅಂತ ಹೇಳಿದ್ರು. 2ನೇ ಶಿಷ್ಯ ನಿಮ್ಮ ಕಣ್ಣೆದುರಲ್ಲಿ ಇದ್ದಾರೆ. 28 ವರ್ಷ. ಒಂದೇ ದಿನ ಅವರು ರಜೆ ಹಾಕಲಿಲ್ಲ. ಒಂದು ದಿನ ಅವರ ಇನ್ನೂ ಹೇಳಬೇಕಾದ್ರೆ ಅವರ ಮದುವೆಯ ಮರುದಿನವೇ ಅವರು ಇಲ್ಲಿದ್ದಾರೆ ಕ್ಲಾಸಲ್ಲಿ. ನಮ್ಮ ಮನೋಹರ್ ಹೇಳಿದರು, ಸರ್
ಇದನ್ನೆಲ್ಲ ಸಾವಿರಾರು ಶಿಷ್ಯಂದಿರನ್ನು ನಿಭಾಯಿಸಿಕೊಂಡು ನೀವು ಹೋಗ್ತಾ ಇದ್ದೀರಿ. ಇನ್ನು ಮುಂದೆ ಇದು ಬೆಳೀತಾ ಇರಲಿ ಅಂತೇಳಿ. ಇದು ನಾವು ಮಾಡೋದೆಲ್ಲ ಮಾಡಿಸೋದನ್ನೋ ಒಂದು ಭಾವನೆ ನಮ್ಮಲ್ಲಿದ್ದರೆ ಇದಕ್ಕೆ ಯಾವುದೇ ರೀತಿಯ ಕೊರತೆ ಬರುತ್ತಿಲ್ಲ. ಹಾಗಾಗಿ ನಾನು ಬೆಳಿಗ್ಗೆ ಪ್ರಾರ್ಥನೆ ಮಾಡುವಾಗ ಒಂದು ಪ್ರಾರ್ಥನೆ ಮಾಡ್ತೇನೆ. ಈ ಬೆಳಿಗ್ಗೆ ನಾನು 4 ಗಂಟೆ ಪ್ರತಿ ದಿವಸ ಹೇಳ್ತೇನೆ. ಎದ್ದು ಪ್ರಾರ್ಥನೆ ಮಾಡುವಾಗ ನನ್ನ ಮಾನಸ ಗುರು ಶ್ರೀ ರಾಮಕೃಷ್ಣ ಪರಮಹಂಸರು ಅಲ್ಲಿ ಪ್ರಾರ್ಥನೆ ಮಾಡುವಾಗ ಜನನೀಂ ಶಾರದಾ ದೇವಿಂ ರಾಮಕೃಷ್ಣಂ ಜಗದ್ಗುರುಂ ಪಾದ ಪದ್ಮಿ ತ್ರಯೋಶ್ರುತ್ವ ಪ್ರಣಮಾಮ್ಯ ಮುಹುರ್ಮ ಅಂತೇಳಿ ನಾನು ಏನು ಮಾಡಿದ್ದೇನೆ ಅದನ್ನು ನಿನಗೆ ಅರ್ಪಿಸ್ತೇನೆ ಅಂತೇಳಿ ಅರ್ಪಣಾ ಮನೋಭಾವದಿಂದ ಮಾಡುವಾಗ ಯಾವುದೇ ದೋಷ ನಮಗೆ ಅದರಲ್ಲಿ ಮನುಷ್ಯನಲ್ಲಿ ಪ್ರತಿಯೊಬ್ಬರಲ್ಲಿ ದೋಷ ಇರ್ತದೆ ಅಲ್ವಾ? ಸ್ವಲ್ಪ ಏನಾದರೂ ಗುಣದೋಷಗಳಿರ್ತದೆ. ಅದಕ್ಕೆ ನಮ್ಮ ಮುಸ್ತಫರು ಹೇಳ್ತಾರೆ ಸತ್ವ ರಜ ತಮೋ ಗುಣ ಅಂತ ಹೇಳ್ತಾರೆ. ಅದನ್ನು ಮೀರಿ ನಾವು ಕೆಲಸ ಮಾಡುವಾಗ ದೋಷ ಬರೋದಿಲ್ಲ. ನನ್ನ ಕೆಲಸ ಬಹುಶಃ ವಂದನಾರ್ಪಣೆ. ನಾನು ಭಾಷಣ ಮಾಡ್ತಿದ್ದೇನೆ ಅಂತ ಇವರು ಹೇಳ್ತಾ ಇದ್ದಾರೆ. ವಂದನಾರ್ಪಣೆ ಖಾಲಿ ವಂದನ ಅದೇ ಭಾಸ್ಕರ್ ವಂದನಾರ್ಪಣೆ ಮಾತ್ರ. ಹಾಗಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ನಮಗೆ ತಿಲಕಪ್ರಾಯವಾಗಿ ಆಗಿಸುವಂಥ ತಿಲಕ ಅಂತೇಳಿ ಇಲ್ಲಿ ನಮ್ಮ ಗುರುಗಳು ಅವರನ್ನು 35 ವರ್ಷಗಳಿಂದ ನೋಡಿದ ನಮ್ಮ ಭಾಗ್ಯ. ಅವರಿಗೆ ನನ್ನ ಸಾಷ್ಟಾಂಗ ಪ್ರಣಾಮಗಳು. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ನಮಗೆ ಪ್ರೀತಿಯಿಂದ ಆಗಮಿಸಿದ ಎಲ್ಲದಕ್ಕೂ ಸರ್ ಯಾನುಲ್ಲ ಇದು ದಾದಮನ್ಕೊಂಡ ತೊಂದರೆ ಮಂಕ್ಲೆ ಬಂಪನ ಆ ಧೈರ್ಯವನ್ನು ತುಂಬಿದಂಥ ನಮ್ಮ ಪ್ರೀತಿಯ ಮನೋಹರ್ ಶೆಟ್ಟಿ ಅವರಿಗೆ ನನ್ನ ಹಾರ್ದಿಕ ಅವರು ತುಂಬ ಯುವಕರು ಸಣ್ಣ ಪ್ರಾಯದಲ್ಲಿ ಈಗಲೇ ಬಹಳ ದೊಡ್ಡ ಹುದ್ದೆಯಲ್ಲಿದ್ದಾರೆ. ಮಂಗಳೂರು ವಕ್ತಾರರಾಗಿದ್ದಾರೆ ಅವರು ರಾಷ್ಟ್ರೀಯ ಪಕ್ಷದ. ಹಾಗಾಗಿ ಅವರ ಉಜ್ವಲ ಭವಿಷ್ಯ ಇರಲಿ. ಅವರಿಗೆ ದೇವರವರಿಗೆ ಆಯುಷ್ಯ ಆರೋಗ್ಯ ಕೊಡಲಿ. ಈ ದೇಶದ ಸೇವೆ ಮಾಡುವ ಪ್ರಧಾನ ಸೇವಕನ ಸೇವೆ ಮಾಡುವಂಥ ಅವಕಾಶ ಸಿಕ್ಕಿದೆ. ಇನ್ನೂ ಕೂಡ ಅವರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ಭಾವಿಸ್ತಾ ಇದ್ದೆ, ಹಾರೈಸ್ತಾ ಇದ್ದೆ. ಹಾಗೆಯೇ ಶನೈಯವರು ಅವರು ಜಾಸ್ತಿ ಮಾತಾಡಲಿಲ್ಲ. ತಿಳಿದವರು ಜಾಸ್ತಿ ಮಾತಾಡೋದಿಲ್ಲ, ಕಮ್ಮಿ ಮಾತಾಡೋದು. ಹಾಗಾಗಿ ಅವರಿಗೂ ಅಭಿನಂದನೆಗಳಿಸ್ತೇವೆ. ಪ್ರೀತಿಯ ಮುಸ್ತಫಾ ಆಯುಷ್ಮಾನ್ ಭವ ಆರೋಗ್ಯಮಾನ್ ಭವ. ಹಾಗಾಗಿ ಈ ಕಾರ್ಯಕ್ರಮದ ಪ್ರತಿಯೊಂದರಲ್ಲಿ ಕೂಡ ತುಂಬ ನಮಗೆ ಸಹಕಾರ ಕೊಡ್ತಾ ಇದ್ದಾರೆ. ನನ್ನ ಕುಟುಂಬದವರಾಗಲಿ, ನನ್ನ ನೆರೆಕೆರೆಯವರಾಗಲಿ, ಯಾವುದೇ ಅನ್ಕಂಡೀಷನ್. ರಾಮಮೋಹನ್ ರಾವ್ ಇದ್ದಾರೆ, ಮಾಸ್ಟರ್ ದಾದಬೋಡು ಪಲ್ನೆ ಯಾನುಲ್ಲ ಇರ್ನೊಟ್ಟಿಗೆ ಅಂತ ಹೇಳ್ತಾರೆ. ಅವರು ಭಾಳ ಪ್ರೀತಿಯ ನನ್ನ ಮಿತ್ರರು. ಬಹುಶಃ ನೆರೆಕೆರೆಯಲ್ಲಿ ಅವರು ಪ್ರೀತಿಯಿಂದ ಇರೋದು ಭಾಳ ಕಷ್ಟ. ಹಾಗೆ ನನ್ನ ತಮ್ಮ ಸೋಮಶೇಖರ್ ಯಾವುದೇ ಕಾರ್ಯಕ್ರಮಕ್ಕೆ 1 ಗಂಟೆ 2 ಗಂಟೆ ಮುಂದೆ ಬಂದು ಇಲ್ಲಿ ತುಂಬ ನಮಗೆ ಸಹಕಾರ ಕೊಡ್ತಾರೆ. ಹಾಗೆ ನನ್ನ ಸಹಧರ್ಮಣಿ ಅರುಣ ಅವರು ಕೂಡ ಹಾಗೆ ಪ್ರತಿದಿನ 4 ಗಂಟೆಗೆ ಎದ್ದು ಅವರಿಗೆ ಸ್ವಲ್ಪ ನಾನು ಬೆಳಿಗ್ಗೆ ಉಪಹಾರ ಕೊಡ್ತೇನೆ. ಆದರೂ ಕೂಡ 4 ಗಂಟೆಗೆ ಬೆಳಿಗ್ಗೆ ಎದ್ದು ಎಲ್ಲ ಮನೆ ಕೆಲಸ ಮಾಡಿ 6 ಗಂಟೆಗೆ ಅವರು ಇಲ್ಲಿ ಬಂದು ಕ್ಲಾಸ್ ತಗೊಳ್ತಾರೆ. ಅವರ ಪ್ರಾಣಾಯಾಮ ಕ್ಲಾಸ್ ಅಂತ ಹೇಳಿದರೆ ಎಲ್ಲರಿಗೆ ಭಾಳ ಖುಷಿ. ನನ್ನ ಶಿಷ್ಯಂದಿರು ಕೆಲವರಿದ್ದಾರೆ, ಮೇಡಮ್ನ ಎಡ್ಡೆ ಹಾಕೊಂಡು ನೋಡಿ ಸುಶ್ಮಿತಾ ತುಂಬ ಕ್ಲಾಪ್ ಹೊಡಿತಿದ್ದಾರೆ. ಈ ಹೇಳಿದ ಮೇಡಮ್ನ ಬಾರಿ ಎಡ್ಡೆ ಹಾಕೊಂಡು ಅಂತ ನೋಡಿ ಇನ್ನೊಬ್ಬರು ಶಿಷ್ಯ. ಹಾಗಾಗಿ ಅವರಿಗೂ ನನ್ನ ಪ್ರೀತಿಯ ಅಭಿನಂದನೆಗಳು. ಮತ್ತು ಎಲ್ಲ ಕಾರ್ಯಕ್ರಮಗಳನ್ನು ಬಿಟ್ಟು ಇಲ್ಲಿ ನಾನು ಹೆಸರು ಹೇಳಿದರೆ ಇನ್ನೊಂದು ಅರ್ಧ ಗಂಟೆ ಆಗ್ಬೋದು. ನಮ್ಮ ಕಲಾವಿದೆ ಸಂಧ್ಯಾ ಭಟ್ ಮತ್ತು ವೈಷ್ಣವಿ ಅವರಿಗೆ ನಾನು ಸ್ವಾಗತಿಸ್ತಾ ಇದ್ದೇನೆ. 2 ಹೂ 2 ಹೂ ಹಾಗೆ ಎಸ್ ಪ್ಲೀಸ್ ಕಮ್. ಹೌದು, ಇವರದು ನಂಗೆ ಗೊತ್ತಿರಲಿಲ್ಲ. ನಿನ್ನೆ ಸಚಿನ್ ವಿಡಿಯೋ ತೋರಿಸಿದಾಗ ಗೊತ್ತಾಯ್ತು. ಇವರು ಭಾಳ ಫೇಮಸ್ ಆರ್ಟಿಸ್ಟ್, ಮಂಗಳೂರಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಅವ್ರಿಗೆ ಇನ್ನೂ ಒಳ್ಳೆಯ ಭವಿಷ್ಯ ಸಿಗಲಿ ಅಂತೇಳಿ ನಾನು ಸ್ವಾಗತಿಸ್ತೇನೆ. ಹಾಗೆ ಅವರ ಮಗಳಾದ ವೈಷ್ಣವಿ ಭಟ್ ಅವರಿಗೆ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಮ್ಮ. ದೇವರು ಒಳ್ಳೆಯದು. ನಿಮಗೆಲ್ಲರಿಗೂ ನಾನು ಅಭಿನಂದನೆ ಸ್ವಾಗತವನ್ನು ಭವಿಸ್ತಾ ಈ ಕಾರ್ಯಕ್ರಮವನ್ನು ಮುಂದೆ ವೇದಿಕೆಯನ್ನು ತೆರವು ಮಾಡಿಕೊಳ್ತೇನೆ. ಎಲ್ಲರಿಗೂ ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ. ಭಾರತ್ ಮಾತಾ ಕಿ. ಇನ್ನು ಗಟ್ಟಿಯಾಗಿ ಹೇಳ್ಬೇಕು, ಭಾರತ್ ಮಾತಾ ಕಿ. ಎಲ್ಲಿದ್ದೀರಿ ಎಲ್ಲರೂ? ಹೇಗಿದ್ದೀರಾ? ಹೌ ಆರ್ ಯು? ಗುಡ್.
ಜೈ. ಸರಿಯಾಗಿ ನಮಸ್ಕಾರ ಎಲ್ರಿಗೂ. ಒಮ್ಮೆ ಎಲ್ಲರೂ ನಮಸ್ಕಾರ ಮಾಡ್ಬೋದಾ? ಇಲ್ಲ ಮಾತಾಡ್ತಾ ಇದ್ದೀರಾ? ನಾವು ಮಾತಾಡಿದ್ರೆ ಸ್ವಲ್ಪ ಡಿಸ್ಟರ್ಬ್ ಆಗತ್ತಾ? ಇಲ್ಲ. ಒಮ್ಮೆ ನಮಸ್ಕಾರ ಎಲ್ರಿಗೂ. ತುಂಬ ಖುಷಿ ಆಯಿತು. ನಾನೇನು ನಿರೂಪಣೆ ಮಾಡೋದಲ್ಲ, ನನ್ನ ನಿರೂಪಣೆ ಬರುವುದಿಲ್ಲ, ಆದರೂ ಅನಿವಾರ್ಯ ಇಲ್ಲಿ ನಿರೂಪಣೆ ಮಾಡಲೇಬೇಕು. ಕಾರ್ಯಕ್ರಮ ಶುರು ಮಾಡುವ. ಇನ್ನು ಒಂದು ಕಡೆ ರೋಗಕ್ಕೆ ಮದ್ದು ಏನಂತ ಹೇಳಿದರೆ ಡಾಕ್ಟರ್ ಹೇಳ್ತಾರೆ, ಅಲ್ಲಿ ಡಾಕ್ಟರ್ ಯೋಗ ಮಾಡಿ ಅಂತ ಹೇಳ್ತಾರೆ. ಮತ್ತೊಂದು ಕಡೆ ಮತ್ತೊಂದು ಮದ್ದು ಇದೆ, ಯಾವುದದು? ಮತ್ತೊಂದು ಈ ರೋಗ ನಿರೋಧಕ ಒಂದು ಮನಸ್ಸಿಗೆ ತೃಪ್ತಿ ಕೊಡುವಂತ ಒಂದು ಮದ್ದಿದೆ, ಯಾವುದು? ಸಂಗೀತ. ಸೊ ಸಂಗೀತದ ಕಾರ್ಯಕ್ರಮ ಶುರು ಮಾಡೋಣ. ಪಂಚವರ್ಣದ ಮಣ್ಣು ನಾಗನಡೆ ಸರ್ಪಜಡೆ ಬಲಿಪ ಬಾಯಿದ ಕಣ್ಣ ಅಂಚಿತನ ಪರಮ ಪವಿತ್ರವಾಯಿನ ಅಂಚಿನ ನಾಡು ಅಂತ ಕೇಂಡ ಅವು ನಮ್ಮ ತುಳುವನಾಡಿಗೆ ಅಂಚಿತನ ತುಳುವನಾಡು ಸಂಸ್ಕಾರ ಸಂಸ್ಕೃತಿನ ಅಂಚನೆ ಯೋಗೋನ್ಲ ಪರಿಚಯ ಮತ್ತು ಗೊತ್ತಿನ ಅಂಚಿನ ದೇಶವು ಬಂದು ಕೇಂಡ ಅವು ನಮ್ಮ ಬಾರಿ ಪೊರ್ಲುದ ಭಾರತ ದೇಶಕ್ಕೆ ಅಂಚಿತನ ಭಾರತ ದೇಶಗಳು ನಮ್ಮ ಉಲ್ಲ ಬಂಡ್ರ ಬಾರಿ ಪೆರ್ಮೆ ಹಾಪುಡು ಬಾರಿ ಖುಷಿ ಹಾಪುಡು. ನಮ್ಮ ಒಂಚೂರು ತುಳುಟು MC ಸ್ಟಾರ್ಟ್ ಮಾಡ್ತಾ ಎದ್ಬೊಕ್ಕ ಒಂಜಿ ಕಾರ್ಯಕ್ರಮ ಬಾರಿ ಪೊರ್ಲುಡು ಸುಗೀತದ ಹಾಡು ವೈಷ್ಣವಿ ಭಟ್ ಕುಡಂಜಿ ಬಾರಿ ಪೊರ್ಲುದ ಗೀತದೊಟ್ಟಿಗೆ ಅನೆ ಕೃಷ್ಣ ದೇವರನ್ನ ಒಂಜಿ ಬಾರಿ ಪೊರ್ಲುದ ಸುಗೀತದೊಟ್ಟಿಗೂ ಬಾರಿ ಪೊರ್ಲುದ ಗೀತದ ಒಂಜಿ ವೈರಲ್ ಆತಂಡು ಅಂಚಿನ ಒಂಜಿ ಯೂಟ್ಯೂಬ್ ಡಾವಡ ಒಂಜಿ ಫೇಸ್ಬುಕ್ ಡಾವಡ ಒಂದೊಂಜಿ ಗೀತೆ ಯಾರು ಬಂದಿತ್ತಾರೆ ಆ ವಿಡಿಯೋ 4 ಮಿಲಿಯನ್ 5 ಮಿಲಿಯನ್ ಜಾಸ್ತಿ ವ್ಯೂಸ್ ಆಗ್ತದೆ. ಅಂಚಿನ ಒಂಜಿ ಬಾರಿ ಪೊರ್ಲುದ ಪದ್ಯನು ವೈಷ್ಣವಿ ಭಟ್ ಬಂಡ್ರೊಳ್ಳೆ ಜೋರ್ದ ತಾಟಿದ ಆಶೀರ್ವಾದ ಆ ಬಾರೆ ಕೊರ್ಕ ಬಂದು ಕೇಳೋದಿಲ್ಲ. ಥ್ಯಾಂಕ್ ಯು. ಅಂಚನೆ ಮುಲ್ಪ ಒಂಚೂರು ಕ್ಷಮೆ ಪಡು, ಒಂಚೂರು ಸೌಂಡ್ ನಿಕ್ಲಿಕ್ಕೆ ಹಾಡು ಅದು ಬರೋದಿಪ್ಪು ದಾಲ ಮಲ್ಪರ ಅಪ್ಪಜಿ ಹಾಕ್ಲಿಕ್ಕೆ ಕೂಡ ಕ್ಷಮೆ ಇಪ್ಪು, ಕ್ಷಮೆ ಕೊಡ್ಲಿ. ಥ್ಯಾಂಕ್ ಯು ಸೋ ಮಚ್. ವಸುದೇವಸುತಂ ದೇವಂ ಕಂಸಚಾಣೂರ ಮಧನಂ ದೇವಕೀ ಪರಮಾನಂದಂ ಕೃಷ್ಣ ವಂದೇ ಜಗದ್ಗುರು ಜಗದ್ಗುರು ಕೃಷ್ಣಂ ವಂದೇ ಜಗದ್ಗುರು. ಕೃಷ್ಣ 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 ಸ್ವಾಗತಂ ಕೃಷ್ಣ ಸ್ವಾಗತಂ ಕೃಷ್ಣ ಶರಣಾಗತಂ ಕೃಷ್ಣ ಸ್ವಾಗತಂ ಕೃಷ್ಣ ಶರಣಾಗತಂ ಕೃಷ್ಣ ಇಹ ಸ್ವಾಗತಂ ಕೃಷ್ಣ ಶರಣಾಗತಂ ಕೃಷ್ಣ ಇಹ ಸ್ವಾಗತಂ ಕೃಷ್ಣ ಶರಣಾಗತಂ ಕೃಷ್ಣ ಮಥುರಾಪುರಿ ಸದನ ಮೃದುವದನ ಮಧುಸೂದನ ಇಹ ಸ್ವಾಗತಂ ಕೃಷ್ಣ ಶರಣಾಗತಂ ಕೃಷ್ಣ ಮಥುರಾಪುರಿ ಸದನ ಮೃದುವದನ ಮಧುಸೂದನ ಇಹ ಸ್ವಾಗತಂ ಕೃಷ್ಣ ಶರಣಾಗತಂ ಕೃಷ್ಣ ಮಧುರಾಪುರಿ ಸದನ ಮೃದುವದನ ಮಧುಸೂದನ ಇಹ ಸ್ವಾಗತಂ ಕೃಷ್ಣ ಶರಣಾಗತಂ ಕೃಷ್ಣ ಮಧುರಾಪುರಿ ಸದನ ಮೃದುವದನ ಮಧುಸೂದನ ಸ್ವಾಗತಂ ಕೃಷ್ಣ ಶರಣಾಗತಂ ಕೃಷ್ಣ ಮಧುರಾಪುರಿ ಸದನ ಮೃದುವದನ ಮಧುಸೂದನ ಸ್ವಾಗತಂ ಕೃಷ್ಣ ಕೃಷ್ಣ
ಕಾನೂರ ಮಲ್ಲ ಮಲ್ಲ ವಿಶಾರದ ಮಧುಸೂದನ ಮುಷ್ಟಿಕಾಸೂರ ಕಾನೂರ ಮಲ್ಲ ಮಲ್ಲ ವಿಶಾರದ ಮಧುಸೂದನ ಮುಷ್ಟಿಕಾಸೂರ ಕಾನೂರ ಮಲ್ಲ ಮಲ್ಲ ವಿಶಾರದ ಕುಬಲಯ ಪೀಠ ಮರ್ಧನ ಕಾಯಿಗನರ್ದನ ಕುಕುಲ ರಕ್ಷಣ ಸಕಲ ಸುಲಕ್ಷಣ ದೇವ ಮರ್ಧನ ಕಾಯಿಗನರ್ದನ ಕುಕುಲ ರಕ್ಷಣ ಸಕಲ ಸುಲಕ್ಷಣ ದೇವ ಮರ್ಧನ ಕಾಯಿಗನರ್ದನ ಕುಕುಲ ರಕ್ಷಣ ಸಕಲ ಸುಲಕ್ಷಣ ದೇವ ಶಿಷ್ಟ ಜಲಪಾಲ ಸಂಕಲ್ಪ ಕಲ್ಪಶತ ಕೋಟಿಯ ಸಮಪರಾಮ ಶಿಷ್ಟ ಜಲಪಾಲ ಸಂಕಲ್ಪ ಕಲ್ಪಶತ ಕೋಟಿಯ ಸಮಪರಾಮ ಧೀರ ಮುನಿಜನ ವಿಚಾರ ಮದನ ಸುಕುಮಾರ ದೈತ್ಯ ಸಂಹಾರ ದೇವ ಧೀರ ಮುನಿಜನ ವಿಚಾರ ಮದನ ಸುಕುಮಾರ ದೈತ್ಯ ಸಂಹಾರ ದೇವ ಮಧುರ ಮಧುರ ರತಿ ಸಾಹಸ ಸಾಹಸ ಹೃದಯುಗತಿ ಜನಮಾನಸ ಪೂಜಿ ಮಧುರ ಮಧುರ ರತಿ ಸಾಹಸ ಸಾಹಸ ಹೃದಯುಗತಿ ಜನಮಾನಸ ಪೂಜಿತ ಸಾಗಪ ಗರಿ ಬಗರಿ ಸರಿಸ ಸಾಗಪ ಗರಿ ಬಗರಿ ಸರಿಸ ಸರಿಗ ಪದ ಸಗಪ ಗರಿ ಬಗರಿ ಸರಿಸ ಸರಿ ರಿ ಗ ಗ ಪ ಪ ಗ ದ ಸ ಸ ದ ಪ ಪ ಗರಿ ಬಗರಿ ಸರಿಸ ತತ್ತಿ ತಗ್ಜುಣ ದೊಡ್ಡಿ ತಗ್ಜುಣ ದೊಡ್ಡಿ ತಗ್ಜುಣ ಪ ಗರಿ ಬಗರಿ ಸರಿಸ ತತ್ತಿ ತಗ್ಜುಣ ದೊಡ್ಡಿ ತಗ್ಜುಣ ದೊಡ್ಡಿ ತಗ್ಜುಣ ಸ ದ ಪ ಗರಿ ರಿ ಬಗರಿ ಸರಿಸ ತತ್ತಿ ತಗ್ಜುಣ ದೊಡ್ಡಿ ತಗ್ಜುಣ ದೊಡ್ಡಿ ತಗ್ಜುಣ ತಗದರಿ ಹೋಗುದಣ ಗಿಡದ ಗರಿ 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 ಧೀಂ ತಗದರಿ ಹೋಗುದಣ ಗಿಡದ ಗರಿ ಧೀಂ ತಗದರಿ ಹೋಗುದಣ ಗಿಡದ ಗರಿ ಧೀಂ ತಗದರಿ ಹೋಗುದಣ ಗಿಡದ ಗರಿ ಸ್ವಾಗತಂ ಕೃಷ್ಣ ಶರಣಾಗತಂ ಕೃಷ್ಣ ಸ್ವಾಗತಂ ಕೃಷ್ಣ ಶರಣಾಗತಂ ಕೃಷ್ಣ ಮಧುರಾಪುರಿ ಸದನ ಮೃದು ಮದನ ಮಧುಸೂದನ ಸ್ವಾಗತಂ ಕೃಷ್ಣ 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 ಥ್ಯಾಂಕ್ ಯು ಅದ್ಭುತವಾದಂಥ ಹಾಡು. ವೈಷ್ಣವಿ ಭಟ್ ನೆಲ್ಲಿತೀರ್ಥ. ಕೀರ್ತಿ ದೊಡ್ಡದು, ಮೂರ್ತಿ ಚಿಕ್ಕದಂತ ಹೇಳ್ಬೋದು. ಇನ್ನು ಸ್ವಲ್ಪ ಸಮಯದಲ್ಲಿ ನಾವು ಸರಿಗಮಪ ವೇದಿಕೆಯಲ್ಲಿ ಸಹ ನೋಡಲಿಕ್ಕೆ ಬಯಸ್ತೇವೆ. ಒಮ್ಮೆ ಆ ಮಗುವಿಗೆ ಒಮ್ಮೆ ಜೋರದ ಚಪ್ಪಾಳೆ ಕೊಡ್ಬೋದಾ? ಎಸ್, ಧನ್ಯವಾದಗಳು. ಖಾಲಿ ಹಾಡೋದು ಬೇಡ, ಒಂದು ಸ್ವಲ್ಪ ಗೇಮ್ಸ್ ಏನಾದರೂ ಮಾಡು ಅಂತ ಹೇಳಿದರು ಇಲ್ಲಿ ನಮ್ಮ ರಾಧಾಕೃಷ್ಣ ಶೆಟ್ಟರವರು. ಹಾಗೆಯೇ ನಾನೊಂದು ಕ್ವಶನ್ ಕೇಳಲಿಕ್ಕೆ ಇಷ್ಟಪಡ್ತೇನೆ. ಆನ್ಸರ್ ಗೊತ್ತಿರಬಹುದು ನಿಮಗೆ. ಗೊತ್ತಿದ್ರೆ ಒಂದು ಕೈ ಮೇಲೆ ಆನ್ಸರ್ ಕೊಡ್ಬೋದು ನನಗೆ. ಊರೆಲ್ಲ ಸುತ್ತು ಬಂದು ಮೂಲೆಗೆ ಸೇರುವಂತ ವಸ್ತು ಯಾವುದು? ಊರೆಲ್ಲ ಸುತ್ತು ಬಂದು ಮೂಲೆಗೆ ಸೇರುವಂತ ವಸ್ತು ಯಾವುದು? ಚಪ್ಪಲ್. ಓಕೆ, ಬೇರೆ ಪರಕ್ಕೆ ಓಕೆ, ಮೈಪುಸುಡಿ ಅಂತ ಹೇಳ್ತಾರೆ. ಓಕೆ, ಯಾರಿಗಾದ್ರೂ ಗೊತ್ತಿದೆ ಸರ್? ಡಾಕ್ಟರ್ ಗೊತ್ತಿರ್ಬೋದು. ಹಾ ಡಾಕ್ಟರ್ ಹೇಳಿ. ಎವ್ರಿಥಿಂಗ್. ಆಗ್ಬೋದು ಅದು ಸಹ. ಬೇರೆ ಆನ್ಸರ್ ಇದೆ ಅದಕ್ಕೆ. ಈಗ ವಾಟ್ಸಪ್ ಫೇಸ್ಬುಕ್ ಬಂದಲ್ಲ, ಅದೆಲ್ಲ ಸ್ಟಾಪ್ ಆಗಿದೆ. ಊರೆಲ್ಲ ಸುತ್ತು ಬಂದು ಎಷ್ಟು ಕ್ಲೂ ಕೊಟ್ಟಿದೆ ನೋಡಿ. ವಾಟ್ಸಪ್ ಬಂದ ಯಾರಿಗಾದ್ರೂ ಗೊತ್ತಿದ್ಯಾ? ಬೇರೆ ಕೊಡೆ 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 ರಾಂಗ್ ಆನ್ಸರ್. ಮೇಡಮ್ ನಿಮಗೆ ಗೊತ್ತಿದೆಯಾ? ಊರಿಡೀಗ ಸುತ್ತು ಬತ್ತದು ಮೂಲೆಗೆ ಸೇರುವಂಚಿನ ವಸ್ತು ಯಾವುದು? ಮೈಪುಸುಡಿ. ಮೈಪುಸುಡಿ ಅಂತ ಎಷ್ಟು ಜನ ಕೈ ಎತ್ತೀವಿ? ಮೈಪುಸುಡಿ ಪ್ರೈಸ್ ಉಂಟು. ಓಕೆ, ಮೈಪುಸುಡು
ಜಾಲಿಡ್ ಹೌದು. ಮೈಪು ಸುಡಿ ಇಸ್ ರಾಂಗ್ ಆನ್ಸರ್. ಚಪ್ಪಲ್ ಅಂತ ಹೇಳಿದ್ದು ಯಾರು? ಚಪ್ಪಲ್ ಅಂತ ಹೇಳಿದ್ದು ನೀವು ಮೇಡಮ್. ಫಸ್ಟ್ ಯಾರು ಹೇಳಿದ್ದು? ನೀವೇ ಹೇಳಿದ ಮೇಡಮ್. ದಯವಿಟ್ಟು ವೇದಿಕೆ ಬನ್ನಿ ಮೇಡಮ್. ಮೇಡಮ್ ಎಸ್ ಎಸ್ ಮೇಡಮ್ ಬನ್ನಿ. ಎಸ್ ಊರಿಡಿಕ ಸುತ್ತು ಭತ್ತದ ಮೂಲೆಗೆ ಸೇರಿನಂಚಿನ ಮೇಡಮ್ ಇರ್ನ ಪುದರ್ ಗೊತ್ತಾಯ್ತು. ಪ್ರಫುಲ್ಲ ಭಂಡಾರಿ. ಅರೆಗೊರ ಜೋರ ಚಪ್ಪಾಳೆ ಕೊರ್ಲೆ, ಅವರ ಜೋರ ಚಪ್ಪಾಳೆ ಕೊರ್ಲೆ. ಊರಿಡಿಕ ಸುತ್ತು ಭತ್ತದ ಮೂಲೆಗೆ ಸೇರಿನಂಚಿನ ವಸ್ತು ಚಪ್ಪಲ್. ಚಪ್ಪಲ್ ರಾಂಗ್ ಆನ್ಸರ್. ಪಾಪ ಇದು ಮ್ಯೂಸಿಕ್ ಆಡ್ದು ಇದೆಲ್ಲ ಎತ್ತು ಬರ್ತದೆ. ಮರ್ಯಾದೆ ಪರಂದಿಲ್ಲ ಎತ್ತಲ ಗೆಜ್ಜೆ. ಚಪ್ಪಲ್ ಹತ್ತು ಮೇಡಮ್. ಹತ್ತು ಓಕೆ. ಮೂಲ ಚಪ್ಪಲ್ ಪಂಡೇರು ಮೈಕು ಸುಡಿ ಪಂಡೇರು ಅಲ್ಲಿ ಬಂದು ಬೇತ ಆನ್ಸರ್ ದಿಕ್ಕಂಡು ಮುರುಳೊಂಜಿ ಕಾರ್ಯಕ್ರಮಕ್ಕೆ ಅನ್ಬೋದಿತ್ತೆ. ಒಂಜಿ ಮದಿಮೆದ ಕಾರ್ಯಕ್ರಮಡು ಉರಿಡಿಕ ಸುತ್ತು ಬತ್ತು ಮೂಲೆಗೆ ಸೇರಿನ ವಸ್ತು ದಾದಂದು ಕೇಂಡ ಒಂಜಿ ಪೊಂಜಿ ಒಲಕದ ಬಂದ ಉರಿಡಿಕ ಸುತ್ತು ಬತ್ತು ಮೂಲೆಗೆ ಸೇರಿನ ವಸ್ತು ಕಂಡನಿಗೆ. ಹಿಂಚಿನ ಆನ್ಸರ್ಲ ಬರ್ಪುಂಡು ನಮಕ್ ಅಂಡ ಊರಿಡಿಕ ಸುತ್ತು ಸರ್ ಗೊತ್ತಾಯ್ತಾ? ಬೈದನ ಕಂಡನಿಯ ಮೇಡಮ್ ದಯಮಂತು ಮೇಲಿಕೆ. ಎಸ್ ಮೇಡಮ್ ದಯಮಂತದ್ದು ಇನ್ನು ಪುದರ್ ಬನ್ನಿ. ಎಸ್ ಬನ್ನಿ ವೇದಿಕೆ ಬನ್ನಿ ಬನ್ನಿ ಮೇಡಮ್. ಓಕೆ ಅರಡೊಂಜಿ ಬಾರಿ ಪೊರ್ಲುದ ಆನ್ಸರ್ ತಿಕ್ಕು ನಮಗಿತ್ತೆ. ಓಕೆ ಓಕೆ ಇತ್ತ ಲೈಟ್ ಪಾಡೋಲ್ಯಾ? ಅವರ ಲೈಟ್ ಪಾಡುವಾರ ಜಸ್ಟ್ ಪಾಡಲಿ. ಓಕೆ ಇತ್ತ ಓಕೆ ಆತಂದ್ರೆ ಇರು ಬನ್ನಂಗ ಲೈಟ್ಲ ಅವಮಾನ ಅಂದ್ರೆ ತೂಕೆ ಊರಿಡಿಕ ಸುತ್ತು ಭತ್ತದ ಮೂಲೆಗೆ ಸೇರಿನಂಚಿನ ವಸ್ತು ದಾದೆ ಮೇಡಮ್. ಈ ಕಡೆ ಪಂಡರಿಗೆ ಹತ್ತು ಸತ್ಯಪನೋಡ ಪ್ರಾಯದ ಪೊಂಜನಕ್ಲ ಕೇಂಡ ಎಂಕ್ಲು ಕಂಡನಿ ದೇವರೆಂದು ಬಂದ್ಪೇರು ಒಂದು ವಸ್ತು ಪಾತಿ. ಊರಿಡಿಕ ಸುತ್ತು ಭತ್ತ ಸೇರಿನ ವಸ್ತು ದಾದೆ ಮೇಡಮ್. ಕಂಡನಿ ಉಲ್ಲೇರ ಮೂಲು ಅವರ ಮೆರುಗರ ಚಪ್ಪಾಳೆ ಕೊರ್ಲೆ ಊರಿಡಿಕ ಸುತ್ತು ಬತ್ತದ ವಸ್ತು ಸೇರ್ನಂಚಿನ ಇಷ್ಟದ ಕಂಡನಿನ ವಸ್ತು ಮಲ್ತು ಬಿಡ್ತಾರೆ ನಿಖಲು. ಕಂಡನಿ ಹತ್ತು ಊರಿಡಿಕ ಸುತ್ತು ಬತ್ತದ ಮೂಲೆಗೆ ಸೇರ್ನಂಚಿನ ವಸ್ತು ಚಪ್ಪಲ್ ಹತ್ತು ಮೇಡಮ್. ಪೋಸ್ಟ್ ಕಾರ್ಡ್ ಪೋಸ್ಟ್ ಕಾರ್ಡ್ ಏನ್ ಮಾಡ್ಬೇಕಲ್ಲ ಅಂಚೆ ಅಂಚೆ ಬೋದು ಒಂದು ಬರ್ಪುಂಡು. ಓಕೆನಾ ಏನ್ ಬೇಕು ಓದುವ ನಮ್ಮ ಚಪ್ಪಲ್ ಕೂಡ ಮಾಡಂದು ಪೋಪ ನಮ್ಮ ಐದು ಮೂಲೆಗೆ ಸೇರಿದ ನಮ್ಮ ಅಕ್ಕಡದಿತ್ತ ತುಂಬ ಅಕ್ಕಡೊಂದಿತ್ತ ಒಂಜಿ ಕೊಲ್ಕೆದಲಕ ಬಂದ ಅಕ್ಕಡೊಂದಿತ್ತ ಐದು ಬೊಕ್ಕ ಬೊಕ್ಕ ಯೂಸೇ ಮಲ್ಪುಜ ಸರಿಯಾ ಸರಿ ಅದೇ ಓಕೆ ಸರಿಯಾದಿತ್ತು ಹೆಂಗೊಂಜಿ ನಿಖಲ್ ನಂಜಿಡಲ್ಲ ಚಪ್ಪಾಳಿ ಬೊಟ್ಲೆ ಜೋರಾದ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅಂಡ ಕಂಡನೆ ಅದು ನಾನೊಲ್ಲ ನೋಡ್ತೇವೆ. ಥ್ಯಾಂಕ್ ಯು ಸೋ ಮಚ್. ಕುಡಂಜಿ ಆನ್ಸರ್ ಕುಡಂಜಿ ಕ್ವಶನ್ ಕೇಳಿ ಮಾಡಿದ್ದು ಕೊಂಚ ಪದ್ಯ ಅದಕ್ಕೆ ನಿಖಲ್ ಆನ್ಸರ್ ಬರ್ರಿ. ಕನ್ನಡೋಡು ನಮ್ಮ ಮೇಕಪ್ದ ವಸ್ತುಗೂ ಕನ್ನಡೋಡು ದಾದ ಪನ್ಪೇರು ಒಂದು ಗೊತ್ತು ಮಾತಿರಲ್ಲ. ಕನ್ನಡೋಡು ಮೇಕಪ್ಗೂ ದಾದ ಪನ್ಪೇರು. ಎಸ್ ಬರಡಿತ್ತ ಒಂಜಿ ಪದ್ಯ ಬಂದ್ರ ವೇದಿಕೆಗೆ ನಮ್ಮ ಸಂಧ್ಯಾ ಭಟ್ ನೆಲ್ಲಿದೀರ್ಥ ಮೇರಿನ ವೇದಿಕೆಯಲ್ಲಿ ತಂದಿಲ್ಲ. ಅವರ ಜೋರ ಚಪ್ಪಾಳೆ ಮೇರೆಗಳ ಹೊರಡು ಬಂದಿಗೆ ನನ್ನಿಲ್ಲ. ಕರುಣೆಯ ಕಡಲನ್ನು
ಥ್ಯಾಂಕ್ ಯು ಸೋ ಮಚ್. ಕುಡಂಚಿ ಕ್ವಶನ್ ಕೇಂದಿತ್ತೆ ಮೇಕಪ್ಗೂ ವಸ್ತುಗೂ ಕನ್ನಡ ದಾದ ಪನ್ಪೇರು ಅಂತ ಕೇಂದಿತ್ತೆ ಅಂಡ್ ಅಲ್ಪ ಒಂದು ಆನ್ಸರ್ ಬಂದ ಪ್ರಸಾದನ ರೈಟ್ ಆನ್ಸರ್ ಎಂಕ್ಲೆ ಚಪ್ಪಾಳಿಗೆ ಬರಪ್ಪ. ಕುಡಂಜಿ ಕ್ವಶನ್ ಸರ್ಪ್ರೈಸ್ ಉಂಡು ಅದೇ ಬುಕ್ಕ ಮಾತಾಡಿಗ್ಲ. ಹಾಂ ಓಕೆ ದೋಸೆ ಓಕೆ ಓಕೆ ಕುಡಂಜಿ ಕ್ವಶನ್ ಕೇಳೊಂದುಲ್ಲೇನು ಮಾಸ್ಕ್ಗೆ ಡಾಕ್ಟರ್ ಇರೇ ಗೊತ್ತು ನಂದು ಗೊತ್ತು ನಿಂಗೆ ಮಾಸ್ಕ್ಗೆ ತುಳುಟು ದಾದ ಪನ್ಪೇರು ಮಾಸ್ಕ್ಗೆ ತುಳುಟು ದಾದ ಪನ್ಪೇರು ಎರಗಂಡೆಲ್ಲ ಗೊತ್ತುಂಡ ಓಕೆ ಗೊತ್ತಿತ್ತು ನಕ್ಲಿ ಕೈದಕ್ಲಿ ಗೊತ್ತಿಜ್ಜ ಓಕೆ ಕುಡಂಜಿ ಕ್ವಶನ್ ಕೇಳುವೇನ ಗೊತ್ತಜ್ಜಿ ಮುತ್ತೈದರಿಗೆ ಬೇಕಾಗಿರುವಂತ 5 ಮುತ್ತುಗಳ ಹೆಸರೇನು ಒಂದು ಗೊತ್ತಿಪ್ಪು. ಹಾ ಪನ್ನೆ ಏನ್ ಬರ್ಬೇಡಿ. ಎಸ್ ಮೇಡಮ್ ಪನ್ನೆ ಮೇಡಮ್ ಓಕೆ ಈರ್ ಪನ್ನೆ ಮುತ್ತೈದರಿಗೆ ಬೇಕಾಗಿರುವಂತ 5 ಮುತ್ತುಗಳ ಹೆಸರೇನು? ಕುಂಕುಮ ಅవి ಒಂಜಿ ಕಂಡನಿ ಬಂಡೈತೆ ಬೊಕ್ಕ ಕರಿಮಣಿ ಬೊಕ್ಕ ಕಾಜಿ ಒಡ್ಡಿಂಗಿಲ ಕಾರಂಗುಲ ಒಬ್ಬರ ಒಟ್ಟಿಗೆ ಬರ್ಪುಣ ಅಂದು ಕುಂಕುಮ ಪಂಡೈತೆ ಅಂಡ ಸುರೂಕಾರ್ ಕಂಡನಿಂದ ಬಂದಿರೋ ಖುಷಿ ಆಯ್ತು ಅವು ಖುಷಿ ದೇವಣ್ಣ ಕನ್ನಡ ಇತ್ತು ನನ್ನ ಮುತ್ತೈದೆ ಅದು ಓಕೆ ಬೇತೇರಿಗ್ಲ ಗೊತ್ತುಂಡ ಮೇಡಮ್ ಹೇಳಿ ಪರವಾಗಿಲ್ಲ ಹೇಳಿ ಕನ್ನಡ ಪರವಾಗಿಲ್ಲ ತುಳಾಲಿ ಮೂಗಳಿ ಹಾಕೋದು ಒಂದು ಉಂಟಲ್ಲ ಅದು ಮೂಗುತ್ತಿ ಸರಿಯಾದ ಆನ್ಸರ್. ಇವ್ರಿಗೆ ಒಮ್ಮೆ ಜೋರ ಚಪ್ಪಾಳಿ ಕೊಡೋಣ ಒಮ್ಮೆ ಜೋರ ಆಯ್ತಾ ಬೇಟೆ ಸರಿ ಇವ್ರಿಗೆ ಗೊತ್ತುಂಡ ಮುತ್ತೈದರಿಗೆ ಬೇಡಪ್ಪ ನಂಚಿನ ಒಂದು 5 ಮುತ್ತು ಕುಂಕುಮ ವಾವ್ ಓಕೆ ಹಾ ಮೂಗುತಿ ಕಾಲುಂಗುರ ಕುಂಕುಮ ಕರಿಮಣಿ ಮುಖ್ಯವಾಗಿ ಕರಿಮಣಿ ಬಳೆ ರೈಟ್ ಆನ್ಸರ್ ಕೊಡು ಒಮ್ಮೆ ಜೋರ ಚಪ್ಪಾಳಿ ಬರಲಿ ಅವ್ರಿಗೆ. ಓಕೆ ಅವ್ರ ಮೇಡಮ್ ಅವು ಸೇಮಾ ಓಕೆ ಬಲ್ಲೆ ಬೇಕು ಅದನ್ನೇ ಹೇಳಿದವರು. ಓಕೆ ಬೇರೆ ಬೇರೆ ಯಾರಿಗಾದ್ರೂ ಗೊತ್ತಿದೆ ಅದು ರಾಂಗ್ ಆನ್ಸರ್ ಅದೇನು ನೀವು ರೈಟ್ ಆನ್ಸರ್ ಸರಿ ಆನ್ಸರ್ ಅವು ಓಕೆ ಐಟ್ ಒಂದು ಎಕ್ಸ್ಟ್ರಾ ಆನ್ಸರ್ ಬೈದಿನ ಮೇರ್ನ ಕಂಡನಿಂದ ವೇದಿಕೆ ಬರ್ತಾರ ಕೂಡ. ಓಕೆ ಥ್ಯಾಂಕ್ ಯು ಸೋ ಮಚ್ ಕುಡಂಜಿ ಬಾರಿ ಪುರ್ಲು ತಗೀತದೊಟ್ಟಿಗೂ ನಿಕ್ಲು ಎಂಜಾಯ್ ಮಾಡ್ತೊಂದುಲ್ಲಾರೆ ಎಂಜಾಯ್ ಮಾಡ್ತೊಂದುಲ್ಲಾರೆ ಸಾಂಗ್ ಬರೋ ಶೋಕ್ ಅದಕ್ಕೆ ಏನೊಂದುಂಡು ಓಕೆ ಕುಡಂಜಿ ಬಾರಿ ಪುರ್ಲು ತಗೀತದೊಟ್ಟಿಗೆ ಹಿಂದಿ ಸಾಂಗ್ ಮೇರೆನ ಮಾತಾಡಿಗಳ ಗುರ್ತುಂಡ ನೀನು ಮೇರ್ನ ಗುರ್ತ ಉಂಡಾ ಮೇರೆಗ ಅದೇ ಎಂಕ್ಲ ಊರ್ದಾರು ಊರದ್ದು ಕಲಾಯ ಊರು ಅಂಡ ಮುಲ್ಪ ಅಭಿಮಾನಿಲಿ ಇತ್ತು ಜನರಲ್ಲಿ ಇರ್ಬಂಡವರ ಜೋರ ಚಪ್ಪಾಳೆ ಬರ್ದಾರ ಮಾತಾಡಿ ಅಭಿಮಾನಿಗಳ ಥ್ಯಾಂಕ್ ಯು. सोचेंगे तुमने प्यार करके नहीं सोचेंगे तुमने प्यार करके नहीं ये दिल बेकरार करके नहीं ख्वाबों में छुपाया तुमको यादों में बसाया तुमको ख्वाबों में
देखेंगी नजर जाने दिल की होगा नजर रखेंगे तुमको निगाहों में भर लेंगे तुम्हें बाहों में जुल्फों को हम सुलझाएंगे इश्क में दुनिया बुलाएंगे ये बेकरारी अब तो होगी न कम होगी न कम सोचिए तुम्हें प्यार करके ये दिल बेकरार करके ख्वाबों में छुपाया तुमको यादों में बसाया तुमको ख्वाबों में छुपाया तुमको यादों में बसाया तुमको मिलोगे हमें तुम जाना कहीं ना कहीं सोचिए तुम्हें क्या करनी ತುಂಬ ಖುಷಿ ಆಯಿತು. ಚಪ್ಪಾಳೆ ಜೊತೆ ಅವರಿಗೆ ಒಂದು ವಿಸಿಲ್ ಸಹ ಬಂತು. ಒಮ್ಮೆ ಚಪ್ಪಾಳೆ ನಾನೇ ಕೊಡ್ತಾ ಇದ್ದೇನೆ, ಯಾಕಂತ ಹೇಳಿದ್ರೆ ಅಷ್ಟು ಚಂದ ಹಾಡಿದ್ದಾರೆ ಅವರು. ಈಗ ನಾವು ಗಾಯಕರು, ನೀವು ಪ್ರೇಕ್ಷಕರಾಗಿರ್ಬಾರ್ದು, ಯಾಕಂತ ಹೇಳಿ ನಾವು ಎಲ್ಲ ಫ್ರೆಂಡ್ಸ್ ಈಗ. ಓಕೆನಾ? ನೀವು ನಮ್ಮ ಜೊತೆ ಹಾಡಬೇಕಂದ್ರೆ ಹಾಡ್ತೀರಾ? ಇಲ್ಲಿ ಎಲ್ರಿಗೂ ಹಾಡ್ಲಿಕ್ಕೆ ಬರ್ತದೆ ಅಂತ ಗೊತ್ತಿದೆ, ಎಲ್ಲರೂ ಬಾಯಲ್ಲಿ ಹಾಡ್ತಾ ಇದ್ರಿ ಅವಾಗ ಅವ್ರು ಹಾಡಿದವಾಗ. ಪರವಾಗಿಲ್ಲ, ಒಂದು ಒಂದು ರೌಂಡ್ ಹೋಗಿ ಬರ್ಬೇಕಂತೆ. ಓಕೆ, ಆಯ್ತು, ಒಂದು ರೌಂಡ್ ಆಯ್ತು. ಓಕೆ, ಬೇರೆ ನಿಮ್ಗೆ ಗೊತ್ತಿದೆ ಸರ್? ಇರೊಂದು ಸಾಂಗ್ ಈತು ಶೋಕುಲ್ಲಾರ ಸರ್, ಒಂದೇ ಸಾಂಗ್ ಬನ್ನಿ ಇರ್ನ ಪೊಣ್ಣಗೋಸ್ಕರ. ಓಕೆ ಓಕೆ ಓಕೆ, ಬೇತರಿಗೆಲ್ಲ ಒಂಜಿ ಸಾಂಗ್ ಈತು ಜನ ಉಳ್ಳರು ಒಂದು ಸಾಂಗ್ ಬರಲಿ ಅದು ಏನೊಟ್ಟು. ಹಾಂ ಮೇಡಮ್, ಇರೊಂದು ಸಾಂಗ್ ಬನ್ನಿ ಮೇಡಮ್. ಹಾಂ, ಇದು ದೇವರನ್ನ ಇನ್ನಂಚಿನ ಒಂಜಿ 10 ಕಲ ಖುಷಿ ಹಾಕ್ಬಿಡು. ಓಕೆ ಓಕೆ, ಒಂಜಿ ಬನ್ನಿ. ಉಸಿರಾಗುವೆ ಹಸಿರಾಗುವೆ ಈ ಭೂಮಿ ಚಂದ್ರ ಇರುವವರೆಗೂ ಉಸಿರಾಗುವೆ. ಆತಿ ಬರ್ತೀನಿ. ಅವ್ರ ಪಂಚನಂಚಿನ ಪದ್ಯ ಅವು ನಮ್ಮ ಪ್ರೀತಿಯ ಪುನೀತ್ ರಾಜ್ಕುಮಾರ್ನ ಪದ್ಯ ಮೌರ್ಯ ಪಿನಬಾರ್ದು ಉಸಿರಾಗುವೆ. ಓಕೆ, మరి ಶೋಕದ ಪದ್ದಾರೆ ಕೂಡ ಚಪ್ಪಾಳೆ ಕೊಲ್ಲ ಜೋರಾದ. ಓಕೆ, ಮತ್ತೆ ಹೇರ್ ಪಂಪಾರೆ ಸಾಂಗ್ ರೋಜನ್ನನಿಗೆ ಇದು ಜೈಕಾರ ಒಂದು ಸರ್ ಪನ್ಪೇರ ಅದು. ಹಾಂ, ಓಕೆ, ಏರ್ ಪನ್ಪಾರೆ ಒಂದು ಪನ್ನೆ ಒಂದು ಸಾಂಗ್ ನಿಕ್ಲೆ ಪ್ರೈಸ್ ಉಂಟು. ಓಕೆ, ಏರ್ ಪನ್ಪಾರೆ ಆಯುಷ್ ಪನ್ಲೆ ಏರ್ನ ಮತ್ ಮೇಡೆ ಅಂದ ರಿಸೆಪ್ಷನ್ ಬತ್ತಿತ್ತೇನೆ ಗಳು. ಹಾಂ ಪನ್ಪೆ, ಖಂಡಿತ ಪನ್ಪೇನ. ಹಾಂ, ಒಂದು ಸರ್ ಅವರ ಚಪ್ಪಾಳೆ ಬರಲ್ಲ ರೆಗ್ಯುಲರ್ ಜೋರಾದ. ಹಾಂ ಖಂಡಿತ ಗೊತ್ತನ ಸಾಂಗ್. ಆ ಸೂರ್ಯ ಚಂದ್ರ ಇರುವವರೆಗೂ ಆಕಾಶ ಭೂಮಿ ಇರುವವರೆಗೂ ನಿನ್ನಾಣೆಗೂ ನನ್ನಾಣೆಗೂ ಜೊತೆಗಿರುವೆ ನಾನೆಂದೆಂದಿಗೂ ಉಸಿರಾಗುವೆ. ಥ್ಯಾಂಕ್ ಯು. ಇದು ಗೊತ್ತಿತ್ತು ಮಾತ್ರ.
ಬಂದೆಯ ಬಾಳಿನ ಬೆಳಕಾಗಿ ಬಂದೆಯ ಪ್ರೇಮದ ಸಿರಿಯಾಗಿ ನನಗಾಗಿ ನನ್ನ ಜೊತೆಯಾಗಿ ನನಗಾಗಿ ನನ್ನ ಜೊತೆಯಾಗಿ ಸೂರ್ಯನ ಕಂಡಾಗಾರಳಿ ನಗುವ ಹಾಗೆ ಈ ಮೊಗವು ಏನು ಕಾಣೆ ಹೂವಾಯಿತೀಗ ಜಾನೆ ನುಡಿಗಳು ಸ್ವರಗಳು ಕಾಣೆನು ಪ್ರೇಯಸಿ ನಾನು ಬಂದೆಯ ಬಾಳಿನ ಬೆಳಕಾಗಿ ಬಂದೆಯ ಪ್ರೇಮದ ಸಿರಿಯಾಗಿ ನನಗಾಗಿ ನನ್ನ ಜೊತೆಯಾಗಿ ನನಗಾಗಿ ನನ್ನ ಜೊತೆಯಾಗಿ ದೇವತೆಯಂತೆ ನೀನು ನನ್ನಲ್ಲಿ ಬಂದೆ ಭಕ್ತನ ಬದುಕದ ಬದುಕಾದೆ ಎಂಕಾದ ನನ್ನ ಜೊತೆಯಾದ ನನಗಾಗಿ ನನ್ನ ಜೊತೆಯಾಗಿ ಸ್ನೇಹದ ಮಾತಿಂದ ಪ್ರೀತಿಯ ಜೇನಿಂದ ತುಂಬುತ್ತಾನಂದ ಬಂದೆಯ ಬಾಳಿನ ಬೆಳಗಾಗಿ ಬಂದೆಯ ಪ್ರೇಮದ ಸಿರಿಯಾಗಿ ನನಗಾಗಿ ನನ್ನ ಜೊತೆಯಾಗಿ ನನಗಾಗಿ ನನ್ನ ಜೊತೆಯಾಗಿ ಲಾ 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 ಲಾ. ಓಕೆ, ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ಅದ್ಭುತವಾದ ಗೀತೆಯೊಂದಿಗೆ ಎಂಜಾಯ್ ಮಾಡ್ತಿದ್ದೀರಾ ಎಲ್ಲರೂ? ಓಕೆ, ಥ್ಯಾಂಕ್ ಯು. ಓಕೆ ಸರ್, ಬನ್ನಿ ಈಗೊಂದು ಸರ್ನ ಮೂಲಕ ಒಂದು ಹಾಡು ಕೇಳುವಂಥ ಭಾಗ್ಯ ನಮ್ದಾಗ್ಲಿ. ನಿನ್ನವನು ಭೂಮಿಯ ಬಾಯ್ ಬಿಡಲೇ ಇಲ್ಲೇ ನಿನ್ನ ಕೈ ಬಿಡನು ನೀನಿರುವುದು ನನಗಾಗಿ ಈ ಜೀವ ನಿನಗಾಗಿ ಆಕಾಶವೇ ನೀಡಲಿ ಮೇಲೆ ನಾನೆಂದು ನಿನ್ನವನು
ನೋಟವೇಕೆ ಒಡನಾಡಿ ನಾನಿರುವೆ ಹೊಸ ಬಾಳಿನ ಹಾದಿಯಲ್ಲಿ ಜೊತೆಗೂಡಿ ನಾ ಬರುವೆ ಕಲ್ಲಿರಲಿ ಮುಳ್ಳೇ ಇರಲಿ ನಾ ಮೊದಲು ಮುನ್ನಡೆವೆ ಈ ನಡಿಯ ಇಡವೆಡೆಯಲ್ಲಿ ಒಲವಿನ ಹೂ ಹಾಕುವೆ ಈ ಮಾತಿಗೆ ಮನವೇ ಸಾಕ್ಷಿ ಈ ಭಾಷೆಗೆ ದೇವರೇ ಸಾಕ್ಷಿ ಇನ್ನಾದರೂ ನನ್ನ ನಂಬಿ ನಗೆಯ ಚೆಲ್ಲು ಚೆಲ್ಲುವೆ ಆಕಾಶವೇ ಬೀಳಲಿ ಮೇಲೆ ನಾನೆಂದು ನಿನ್ನವನು ಭೂಮಿಯೇ ಬಾಯ್ ಬಿಡಲೇ ಇಲ್ಲೇ ನಿನ್ನ ಕೈ ಬಿಡನು ಹಸಮಣೆಯು ನಮಗೆ ಎಂದು ನಾವು ನಿಂತ ತಾಣವು ತೂಗಾಡುವ ಹಸಿರಲೇ ಶುಭ ಕೋರುವ ತೋರಣವು ಹಕ್ಕಿಗಳ ಚಿಲಿಪಿಲಿಗಾನ ಮಂಗಳಗಣನಾದವು ಈ ನದಿಯ ಕಲರವೇ ಮಂತ್ರಗಳ ಘೋಷವು ಸಪ್ತಪದಿ ಈ ನಡೆಯಾಯ್ತು ಸಂಜರಂಗು ಆರತಿಯಾಯ್ತು ಈಗ ಎರಡು ಜೀವ ಬೆರೆತು ಸ್ವರ್ಗವಾಯ್ತು ಆಕಾಶವೇ ಬೀಳಲಿ ಮೇಲೆ ನಾನೆಂದು ನಿನ್ನವನು ಭೂಮಿಯೇ ಬಾಯ್ ಬಿಡಲೇ ಇಲ್ಲೇ ನಿನ್ನ ಕೈ ಬಿಡನು ನೀನಿರುವುದೇ ನನಗಾಗಿ ಈ ಜೀವ ನಿನಗಾಗಿ ಆಹಾ ತಮ್ಮ ಹೆಸರು ಸರ್? ಪ್ರಕಾಶನೇ ಅವರ ಇಂಟ್ರೆಸ್ಟ್ ನೋಡಿ, ಒಮ್ಮೆ ಜೋರಾದ ಚಪ್ಪಾಳೆ ಬರಲಿ, ಒಮ್ಮೆ ಜೋರ. ಸರ್ ಇದು ಈ ಥರ ಪ್ರಾಕ್ಟೀಸ್ ಮಾಡ್ತಾ ಇರ್ತೀರಾ ಬ್ಯಾಂಕಲ್ಲಿ ಸರ್, ಮೈಕಲ್ಲಿ? ಈ ಥರ ಸಂಗೀತದೊಂದು ಆಸಕ್ತಿ ಹೇಗೆ ಸರ್ ನಿಮಗೆ? ತುಂಬಾ ಇಂಟ್ರೆಸ್ಟ್ ಇದೆ. ಹಾಂ, ಅವಕಾಶ ಸಿಕ್ಕಿದಾಗ ಮಾಡ್ತೀನಿ. ಒಂದು ನಿಮಿಷ ಆನ್ ಇಲ್ಲ. ಓಕೆ, ತುಂಬಾ ಇಂಟ್ರೆಸ್ಟ್ ಇದೆ ಹಾಂ ಸಂಗೀತದ ಬಗ್ಗೆ. ಹಾಂ, ಅವಕಾಶ ಸಿಕ್ಕಿದಾಗ ಅದನ್ನು ಪ್ರಾಕ್ಟೀಸ್ ಉಪಯೋಗಿಸಿಕೊಳ್ತೇವೆ ನಾವು. ಓಕೆ, ತುಂಬ ಖುಷಿ ಆಯಿತು. ಒಮ್ಮೆ ಇನ್ನೊಮ್ಮೆ ಚಪ್ಪಾಳೆ ಆಶೀರ್ವಾದ ಇರಲಿ. ಥ್ಯಾಂಕ್ ಯು ಸೋ ಮಚ್, ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ಅದ್ಭುತವಾದ ಗೀತೆ, ಅನಂತ್ ನಾಗ್ ಸಾಗರ್ ಅವರ ಒಂದು ಅದ್ಭುತವಾದ ಒಂದು ಗೀತೆ, ಅವರು ಅಭಿನಯ ಮಾಡಿರುವಂಥ ಚಿತ್ರದಿಂದ ಆಯ್ದಂಥ ಒಂದು ಅದ್ಭುತವಾದ ಗೀತೆ ಎಲ್ಲಿರುವೆ ಜೊತೆಗೆ ಬಯಲುದಾರಿ ಫಿಲ್ಮ್ ಹೊಡೆದು ಎಲ್ಲಿರುವೆ ಮನವ ಕಾಡುವ ರೂಪಸಿ. ಆಯ್ತು, ಮಾತಾಡೋದು ಸ್ವಲ್ಪ ಕಡಿಮೆ ಆಯ್ತು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು. Claps. ನೀರುವೆ ಮನವ ಕಾಡುವ ರೂಪಸಿಯೇ ಬಯಸಿಯ ನಗುವ ಹೂವಾದ ಪ್ರೇಯಸಿ ಬಯಸಿಯ ನಗುವ ಹೂವಾದ ಪ್ರೇಯಸಿ ನೀನು ಕೇರುವೆ ಮನವ ಕಾಡುವ ರೂಪಸಿಯೇ.
ನಸು ನಗುತ್ತಾ ನಲಿ ನಲಿದು ನನ್ನ ಕೂಗಿದಂತಿದೆ. ಸೇರುವ ಬಾರಸದಲ್ಲಿ ಎಂದು ಹೇಳಿದಂತಿದೆ. ತನುವೆಲ್ಲ ಹಗುರಾಗಿ ತೇಲಾಡುವಂತಿದೆ, ಆಡುವಂತಿದೆ. ಚೆಲುವೆ ಇರುವೆ ಮನವ ಕಾಡುವ ರೂಪಸಿಯೇ, ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿಯೇ, ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿಯೇ. ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ. ಒಲವಿನ ಗೀತೆ ನೀನು ಹಾಡಿದಂತಿದೆ, ನಿನ್ನಾಸೆ ಅತಿಯಾಗಿ ತೂರಾಡುವಂತಿದೆ. ಹಗಲಲ್ಲೂ ಚಂದ್ರನ ಕಾಣೋ ಭಾಗ್ಯ ನನ್ನದಾಗಿದೆ. ಚಂದ್ರಿಕೆಯ ಚೆಲುವಿಂದ ಬಾಳು ಭವ್ಯವಾಗಿದೆ, ಭವ್ಯವಾಗಿದೆ. ನಲ್ಲೇ ಇರುವೆ ಮನವ ಕಾಡುವ ರೂಪಸಿಯೇ, ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿಯೇ, ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿಯೇ. ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ. Yes, thank you so much, thank you. ಇಂದಿನ ಕಾರ್ಯಕ್ರಮಕ್ಕೆ ಗಣ್ಯಾತಿ ಗಣ್ಯರು ಬರ್ತಾ ಇದ್ದಾರೆ. ಅವರನ್ನು ಹಾರ್ದಿಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಡಾಕ್ಟರ್ ಕಿಶೋರ್ ಶೆಟ್ಟಿ ಅವರು, ನಮ್ಮ ಕೈಬೆಟ್ಟಲ್ ಅಸೋಸಿಯೇಷನ್ ಪ್ರೆಸಿಡೆಂಟ್, ದಯವಿಟ್ಟು ಥ್ಯಾಂಕ್ ಯು ಸರ್ ಫಾರ್ ಯುವರ್ ಗ್ರ್ಯಾಂಡ್ ಎಂಟ್ರಿ ಟು ದ ಯೋಗ ಕುಟೀರ. ಇನ್ನೊಬ್ಬರು ನಮ್ಮ ಆತ್ಮೀಯ ಶಿಷ್ಯ ಕೂಡ, ಬಟ್ ಅವರು ಯಾವತ್ತೂ ತೋರಿಸಿಕೊಳ್ಳೋದಿಲ್ಲ ಅಂತ ಒಂದು ಭಾಳ ಸಿಂಪಲ್ ಆ್ಯಂಡ್ ವೆರಿ 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 ಸಿನ್ಸಿಯರ್ ಪರ್ಸನ್. Mr. Mohammad Haris is a chairman of Mukta Fisheries. I welcome you, sir. I welcome you, sir, for your wonderful presence having with us. Commerce ambassador for UAE. Yes, sir. Thank you very much, sir. You can continue. ಮತ್ತೆ ಹೋಗಾಗ ಹೇಳಿದ್ದಾರೆ, ಒಂದು ಟ್ರೈ ಮಾಡಲಿಲ್ಲ ಯಾಕಂತೇಳಿ ಒಂದು ಟ್ರೈ ಮಾಡ್ತೇನೆ. ದಯವಿಟ್ಟು ನೀವೆರಡು ಕೀಗಳನ್ನು ಸುಧೀರ್ ಗಂಟೆ ಕಾಯಿಲೆಗೆ ಬಿಟ್ಟು ಓಕೆ. ಭಕ್ತಿಗೀತನ, ಚಿತ್ರಗೀತನ, You have to continue after this. तेरे बिना जिंदगी से कोई शिकवा तो नहीं, शिकवा नहीं, शिकवा नहीं, शिकवा नहीं.
तेरे बिना जिंदगी से लेकिन ಬಿಟ್ಟು ಇಲ್ಲತ್ತ ಅನ್ಸುತ್ತೆ. ಓಕೆ, ರಾಧಾಕೃಷ್ಣ ಸರ್ ಅವರಿಗೆ ಒಮ್ಮೆ ಜೋರಾದ ಚಪ್ಪಾಳೆ ಬರಲಿ. ಓಕೆ, ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.